ನನ್ನ ಮನವಿರಲಿ ನಿನ್ನೊಲುಮೆಯನ್ನದಲ್ಲಿ ನನ್ನೊಲುಮೆ ಇರಲಿ ನಿನ್ನಾಳವೆನಗಿರಲಿ ನೀನೆ ನನಗಿರಲಿ ನಿನ್ನ ಆತ್ಮದಾನಂದ ನನ್ನದಾಗಿರಲಿ ನಿನ್ನೊಳಿರುವ ಶಾಂತಿ ನನ್ನೆಡೆಗೆ ಬರಲಿ ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ ನನ್ನ ಮನವಿರಲಿ. ಭಾರತೀಯ ವಿಷ್ಣು ಸ್ವಲ್ಪ ಹುಷಾರಿಲ್ಲಾಗಿತ್ತು, ನನಗೆ ಶಾಕ್ ಆಯಿತು. ಯಾಕಂದರೆ ನಮ್ಮ ಮೇನ್ ಸೂರಜ್ ಕಲಾಸಿರಿ ಪ್ರಶಸ್ತಿ ಅವರು ಬರೆದಿದ್ದರೆ ಸೂರಜ್ ಕಲಾಸಿರಿನೇ ಆಗುವುದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸಿನ ಆ ದೇವರಲ್ಲಿ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೇನೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ. ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಆಸೀನರಾದಂಥ ಪದ್ಮಶ್ರೀ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಮ್ಮ ಶಾಲೆಗೆ ಬಂದು ನಮ್ಮನ್ನು ಕೃತಾರ್ಥನ ಮಾಡಿದ್ದಕ್ಕೆ ಆ ದೇವರಲ್ಲಿ ಪ್ರಾರ್ಥಿಸಿ ನಾನು ಅವರು ಹೃತ್ಪೂರ್ವಕವಾಗಿ ಅಂತರಾಳಮದಿಂದ ನಾನು ಅವ್ರನ್ನ ಸ್ವಾಗತಿಸುತ್ತೇನೆ. ಹಾಗೆ ನನ್ನ ಅಣ್ಣ ಹೇಳ್ಬೋದು, ನನ್ನ ಮಾರ್ಗದರ್ಶಕರು, ನನ್ನ ಹಿರಿಯ ಅಣ್ಣನಿಗಿಂತ ನನ್ನ ದೊಡ್ಡ ಸ್ಥಾನದಲ್ಲಿ ಇರುವಂತಹ ಡಾಕ್ಟರ್ ವಿನಯ್ ಹೆಗಡೆಯವರು. ನನಗೆ ಯಾವತ್ತು ಏನಾದರೂ ಒಂದು ಸಲಹೆ ಬೇಕಾದರೆ ನಾನು ಅವರ ಹತ್ರ ಫೋನ್ ಮಾಡಿ ಕೇಳಿದಾಗ ಪ್ರತಿಯೊಂದು ವಿಷಯದಲ್ಲಿ ಒಂದು ಸಲಹೆ ಕೊಟ್ಟು ನನ್ನನ್ನು ಒಂದು ಆಶೀರ್ವದಿಸುವಂತಹ ಒಂದು ಶಕ್ತಿ ವಿನಯ್ ಹೆಗಡೆಯವರಲ್ಲಿದೆ. ಯಾಕಂದ್ರೆ ನಾನು ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ವಿಷಯಕ್ಕೆ ಸುಧಾ ಹೋದರೂ ಸುಧಾ ನನ್ನನ್ನು ಭಾರಿ ಆತ್ಮೀಯದಿಂದ ಅವನು ಸ್ವಾಗತಿಸಿ ನನ್ನ ಕೆಲಸವನ್ನು ಸುಧಾ ಮಾಡಿಕೊಟ್ಟಂತಹ ಹಿರಿಯ ಮೇಧಾವಿ ಡಾಕ್ಟರ್ ವಿನಯ್ ಹೆಗಡೆಯವರಿಗೆ ನನ್ನ ಅಂತರಾತ್ಮದಿಂದ ಈ ಸೂರಜ್ ಕಲಾಸಿರಿ ವೇದಿಕೆಗೆ ನಾನು ಸ್ವಾಗತಿಸುತ್ತೇನೆ. ಹಾಗೆ ಬಹುಮಾನ್ಯ PK ಮೊಹಮ್ಮದ್ ಮದನಿ, ಧರ್ಮಗುರುಗಳು, ಜುಮ್ಮಾ ಮಸೀದಿ ಸಾಂಬಾರ್ ತೋಟ. ಇವರು ಇಲ್ಲಿಯವರೇ ನಮ್ಮ ಧರ್ಮಗುರುಗಳು. ಅವರ ಮಕ್ಕಳು ಸುಧಾ ನಮ್ಮ ಶಾಲೆಯಲ್ಲಿ ಕಲ್ತಿದ್ದಾರೆ, PU ಕಾಲೇಜಲ್ಲಿ. ಅವರು ಸುಧಾ ನಮ್ಮ ಸೂರಜ್ ಕಲಾಸಿರಿಗೆ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅವರಿಗೂ ಸುಧಾ ಸೂರಜ್ ಕಲಾಸಿರಿ ವತಿಯಿಂದ ನಾನು ತುಂಬ ಹೃದಯದ ಸ್ವಾಗತಿಸ ಬಯಸುತ್ತೇನೆ. ಹಾಗೆ ನಮ್ಮ ಹಿರಿಯರು, ಸಮ್ಮೇಳನದ ಸರ್ವಾಧ್ಯಕ್ಷತೆ ಶ್ರೀ ಕೆ ಗೋವಿಂದ ಭಟ್ರು, ಯಕ್ಷಗಾನ ಖ್ಯಾತ ಕಲಾವಿದರು. ಅವರು ನಮಗೆ ಸಿಕ್ಕಿದ್ದಕ್ಕೆ ದೊಡ್ಡ ಮಹಾಪುಣ್ಯ. 3 ದಿನಗಳಿಂದ ಅವರ ವಯಸ್ಸು 85 ವರ್ಷ. ಆದರೆ ಒಂದು ಯಂಗ್ ಎನರ್ಜೆಟಿಕ್ ಟೈಪ್ ಬಂದು ನಮ್ಮ 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅತಿ ಮುಖ್ಯ ಅವರ ಭಾಷಣ ಇದೆ. ಆ ಭಾಷಣಕ್ಕೆ ನಮ್ಮ ಸೂರಜ್ ಕಲಾಸಿರಿ ಒಂದು ಮೆರುಗನ್ನು ಕೊಡುವಂತಹ ಒಂದು ಭಾಷಣ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ಸುಧಾ ಸೂರಜ್ ಕಲಾಸಿರಿ ವತಿಯಿಂದ ಹೃತ್ಪೂರ್ವಕವನ್ನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮಮತಾ DS ಗಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಮೊದಲನೇ ದಿನ ಸುಧಾ ಬಂದಿದ್ದಾರೆ. ವೀರೇಂದ್ರ ಹೆಗ್ಡೆಯವರು ಉದ್ಘಾಟನೆ ಮಾಡುವಾಗ ಅವರು ನಮ್ಮ ಜೊತೆಯಲ್ಲಿದ್ದರು. ಅವರು ಯಾವುದೇ ಕೆಲಸದಲ್ಲಿ ಸುಧಾ ನಮ್ಮೊಂದು ಬೆನ್ನೆಲುಬಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬೆನ್ನೆಲುಬಾಗಿದ್ದು ನಮಗೆ ಬಹಳ ಸಲಹೆ ಸೂಚನೆಗಳು ನೀಡುವಂತಹ ಮಮತಾ DS ಗಟ್ಟಿಯವರು ಸುಧಾ ಸೂರಜ್ ಕಲಾಸಿರಿ ವತಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇವತ್ತಿನ ಸೇವಾ ಪ್ರಶಸ್ತಿ ಪಡ್ಕೊಳ್ಳುವಂತಹ ಮೇಧಾವಿ ಇವತ್ತು ನಮ್ಮಲ್ಲಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾಕಂತ ಹೇಳಿದರೆ ಸೇವಾ ಪ್ರಶಸ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಯಾರನ್ನು ಆಯ್ಕೆ ಮಾಡಬೇಕು, ಹೇಗೆ ಮಾಡಬೇಕು? ನಮ್ಮದು ಸೂರಜ್ ಕಲಾಸಿರಿಯಲ್ಲಿ ಒಂದು ವೈವಿಧ್ಯತೆ ಇದೆ.
ಯಾಕಂತ ಹೇಳಿದರೆ ಲಾಸ್ಟ್ ಇಯರ್ ಯಾರು ಕಾರ್ಯಕ್ರಮ ಕೊಟ್ಟವರಿಗೆ ಈ ವರ್ಷ ನಮ್ಮಲ್ಲಿ ಆಸ್ಪದ ಇಲ್ಲ, ಈ ವರ್ಷ ಯಾರು ಕಾರ್ಯಕ್ರಮ ಕೊಟ್ಟವರಿಗೆ ನೆಕ್ಸ್ಟ್ ಇಯರ್ ನಮ್ಮಲ್ಲಿ ಅವಕಾಶ ಇಲ್ಲ. ಅಂತಹ ಸಮಯದಲ್ಲಿ ಸೂರಜ್ ಸೇವಾ ಪ್ರಶಸ್ತಿಯನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಬಹಳ ಹಿರಿಯ ವ್ಯಕ್ತಿಗಳನ್ನು, ಅರ್ಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದು ನನಗೆ ಬಹಳ ಖುಷಿ ಸಂಗತಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದರಲ್ಲಿ ಇರುವಂತಹ ಶ್ರೀ ಎನ್ ಗುರುರಾಜ್, ಪತ್ರಿಕೋದ್ಯಮ ಕ್ಷೇತ್ರ ಉದಯವಾಣಿ, 48 ವರ್ಷ ಸೇವೆ ಮಾಡಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಡಾಕ್ಟರ್ ವಸಂತ್ ಕುಮಾರ್ ಬೆರ್ಲಾ, ಮಾಧ್ಯಮ ಕ್ಷೇತ್ರ, ರೇಡಿಯೋ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದ್ದಾರೆ. ನನಗೊಂದು ಆಸೆ ಆಯಿತು, ಪತ್ರಿಕೋದ್ಯಮ ಕ್ಷೇತ್ರ ಎಲ್ಲರೂ ಸನ್ಮಾನ ಮಾಡ್ತಾರೆ, ಆದರೆ ಮಾಧ್ಯಮ ಕ್ಷೇತ್ರಕ್ಕೆ ರೇಡಿಯೋ ಅಂತ ಒಂದು ಚಾನಲಲ್ಲಿ ಎಷ್ಟು ಸಾಧನೆ ಮಾಡಿದವರಿಗೂ ಎಲ್ಲೂ ಗುರುತಿಸುವುದಿಲ್ಲ. ಆದರೆ ಸೂರಜ್ ಕಲಾಸಿರಿ ಅವರನ್ನು ಸುದ ಗುರುತಿಸುವಂಥ ಒಂದು ಕೆಲಸ ಈ ವೇದಿಕೆಯಲ್ಲಿ ಮಾಡಿದೆ. ಅವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮೈಸೂರಿಂದ ಬಂದಂಥ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಹಿರಿಯರು, ಮೇಧಾವಿಗಳು, ಶ್ರೀ ಮೋಹನ್ ವೆರ್ಣೇಕರ್, ಕಲಾಕ್ಷೇತ್ರಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಅವರು ಚುಕ್ಕಿ ಚಿತ್ರದಲ್ಲಿ ಬಹಳ ಹಿರಿಯ ಸಾಧನೆ ಮಾಡಿದ್ದಾರೆ. ಅಂತಹ ಮೇಧಾವಿಗಳು ನಮಗೆ ಸಿಗಬೇಕಾದ್ರೆ ನಮ್ಮ ಪುಣ್ಯ. ಅವರಿಗೂ ಸೂರಜ್ ಕಲಾಶ್ರೀ ವತಿಗೆ ನಾವು ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ ಉದ್ಯಮ ಕ್ಷೇತ್ರ ಅಂದರೆ ಬಹಳ ದೊಡ್ಡ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಬೇಕಾದ್ರೆ ನಮಗೆ ಬಹಳ ಗೊಂದಲದಲ್ಲಿ ಇದ್ವಿ. ಆದರೆ ಮಂಗಳೂರಿನ ಐಡಿಯಲ್ ಐಸ್ ಕ್ರೀಮಿನ ಒಂದು ಪ್ರತಿಷ್ಠಿತ ಒಂದು ಉದ್ಯಮ ಕ್ಷೇತ್ರ ಅವರು ಮುಕುಂದ್ ಕಾಮತ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸೂರಜ್ ಕಲಾಶ್ರೀ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶ್ರೀಮತಿ ಸಹನಾ ಪೂಜಾರಿ, ಕ್ರೀಡಾ ಕ್ಷೇತ್ರ, ಒಲಿಂಪಿಕ್ಸ್ನಲ್ಲಿ ಮಹಿಳೆಯಲ್ಲಿ ಒಲಿಂಪಿಕ್ಸ್ ಹೋದವರು ಓರ್ವ ಮಹಿಳೆ ಅಂದರೆ ಸಹನಾ ಪೂಜಾರಿ. ಅಂಥ ಮಹಿಳೆ ನಮಗೆ ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ಸಿಕ್ಕಿದ್ದಾರೆ. ಅವರು ಬೆಂಗಳೂರಿಂದ ನಮಗೋಸ್ಕರ ಬಂದಿದ್ದಾರೆ. ಅವರಿಗೂ ಸೂರಜ್ ಕಲಾಶ್ರೀ ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ 3 ದಿನ ನನ್ನ ಧರ್ಮಪತ್ನಿ, ನನ್ನ ಅರ್ಧಾಂಗಿನಿ, ಯಾವತ್ತು ನನ್ನ ಯಾವುದೇ ಒಂದು ಕೆಲಸಕ್ಕೆ ಒಂದು ಬೆನ್ನೆಲುಬು ಇದ್ದಂಗೆ, ನನ್ನ ಅರ್ಧ ಕೆಲಸವನ್ನು ಮಾಡುವಂಥ ನನ್ನ ಧರ್ಮಪತ್ನಿ ಇದ್ದರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಧರ್ಮಪತ್ನಿಗೆ ಎಷ್ಟು ನೆನೆಸಿದ್ರೂ ಭಾಳ ಕಮ್ಮಿನೇ. ಯಾಕಂದ್ರೆ ಹೆಣ್ಣು ಮಕ್ಕಳಲ್ಲಿ ಬಹಳ ಶಕ್ತಿ ಇದೆ. ಆ ಶಕ್ತಿಯನ್ನು ತೋರಿಸುವಂಥ ನನ್ನ ಶ್ರೀಮತಿ ಹೇಮಲತಾ ಎಂಬ ರೇವಣ್ಕರ್ಗೆ ನಾನು ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ ನನ್ನ ಮಗ ಈಗ ಸೂರಜ್ ಎಜುಕೇಷನ್ ಟ್ರಸ್ಟಿಗೆ ಡೈರೆಕ್ಟರ್ ಆಗಿದ್ದಾರೆ. ಅವನು AG ಹಾಸ್ಪಿಟ್ಲಲ್ಲಿ ಈಗ MBBS ಮುಗಿಸಿ ಈಗ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ. ಅವನು ನನಗೆ ಕೈಗೆ ಸಿಗುವುದಿಲ್ಲ. MBBS ನಾನು ಯಾಕೆ ಹಾಕಿದ್ದೇನೆ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಇಷ್ಟೊತ್ತಿಗೆ ನನ್ನ ಕೈಗೆ ಅವನು ಸಿಗಬೇಕಾಗಿತ್ತು. ಆದರೆ ಇನ್ನೂ ಮುಂದಿನ ದಿನಗಳು MD ಮಾಡುವಂತಹ ಒಂದು ಅವಕಾಶ ಸಿಗ್ತಾ ಇದೆ. ನನ್ನ ಮಗನಿಗೂ ಸುಧಾ ಸೂರಜ್ ಎಂ ರೇವಣ್ಕರ್, ಸೂರಜ್ ಅಂತ ಹೇಳಿಸಲೇ ನನ್ನ ಮಗನ ಹೆಸರು, ಅವನಿಗೂ ಸುಧಾ ನಾನು ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ವಿಮಲಾ ಶೆಟ್ಟಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಈ ಸೂರಜ್ ಕಲಾಶ್ರೀಗೆ ಬಹಳ ಕೆಲಸ ಮಾಡಿದ್ದಾರೆ. ಅವರಿಗೂ ಸೂರಜ್ ಕಲಾಶ್ರೀಗೆ ನಾನು ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ ನನ್ನ ಮಿತ್ರರು, ನನ್ನ ಮಾರ್ಗದರ್ಶಕರಾದಂಥ ಪತ್ರಕರ್ತರು, 3 ದಿನಗಳಿಂದ ಪತ್ರಕರ್ತರು ನನ್ನ ಒಟ್ಟಿಗಿದ್ದಾರೆ. ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ರಾತ್ರಿ ದಿನ ಕೆಲಸ ಮಾಡ್ತಾ ಇದ್ದಾರೆ. ವರದಿಯನ್ನು ಕೊಡುವಂಥ ಕೆಲಸ ಎಲ್ಲವನ್ನು ಮಾಡ್ತಾ ಇದ್ದಾರೆ. ನೀವು ಕೊಟ್ಟಂತಹ ವರದಿಗೆ ನಾನು ಬಹಳ ಖುಷಿಯಾಗಿದ್ದೇನೆ. ಮಾಧ್ಯಮ ಮಿತ್ರರಿಗೂ ಪತ್ರಿಕಾದವರಿಗೂ ನಾನು ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ ಇಲ್ಲಿ ಬಂದಂಥ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲ ನನ್ನ ಆಸ್ತಿಗಳು ಇವರೆಲ್ಲ. ಇಲ್ಲಿ ದೊಡ್ಡ ಆಸ್ತಿ ಇದೆ, ಇಲ್ಲಿ ಸಣ್ಣ ಆಸ್ತಿ ಇದೆ. ಇಂಥ ಆಸ್ತಿಗಳು ನನಗೆ ಸಿಗಬೇಕಾದ್ರೆ ನನ್ನ ಪುಣ್ಯ ಹೇಳ್ಬೋದು. ಯಾಕಂದರೆ ಒಂದು ಮಂಗಳೂರಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ. ಆದರೆ ಮಡಿಕೇರಿಯಿಂದ ನನ್ನ ಭಾವ ಬಂದಿದ್ದಾರೆ, ಬೆಂಗಳೂರಿಂದ ಸುರೇಶ್ ಬಾಬು ಬಂದಿದ್ದಾರೆ, ನನ್ನ ಅಕ್ಕ ಜಯಶ್ರೀ ಬಂದಿದ್ದಾರೆ, ಹಾಗೆ ಸರ್ವಿಸ್ ಟ್ಯಾಕ್ಸ್ ರಿಟೈರ್ಡ್ ನಾಗರಾಜ್ ಅವರು ಬಂದಿದ್ದಾರೆ, ಹಾಗೆ ನಮ್ಮ ರೋಟ್ರಿ ಬಂಧು ಬಳಗ ಎಲ್ಲರೂ ಬಂದಿದ್ದಾರೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಖುಷಿ ಬರಬೇಕಾದ್ರೆ ನನ್ನ ತಂದೆ ತಾಯಿ ಒಂದು ಆಶೀರ್ವಾದ. ಇವತ್ತು ಅಲ್ಲಿ ಕೂತ್ಕೊಂಡಿದ್ದಾರೆ ಗುಲಾಬಿ ಶ್ರೀಪಾದ್ ವೇದಿಕೆ ಅಂತ ಹೇಳಿದರೆ, ಅವರ ಕೆಳಗೆ ನಿಂತು ನಾನು ಮಾತಾಡಬೇಕಾದ್ರೆ ಅವರ ಆಶೀರ್ವಾದ ಇಲ್ಲದಿದ್ದರೆ, ಆ ದೇವರ ಆಶೀರ್ವಾದ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಂತಹ ನನ್ನ ಎಲ್ಲ
ಆತ್ಮೀಯ ಮಿತ್ರರಿಗೂ ಬಂಧು ಬಳಗದವರಿಗೂ ಹಾಗೂ ನನ್ನ ಶಿಕ್ಷಣ ಕ್ಷೇತ್ರದ ಪೋಷಕರಿಗೂ ನನ್ನ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕರೊಂದವರಿಗೂ ಎಲ್ಲ ಪರೋಕ್ಷವಾಗಿ ನನ್ನನ್ನು ಸಹಕರಿಸಿದಂತಹ ಎಲ್ಲ ಜನರಿಗೂ ನಾನು ತುಂಬ ಹೃದಯದ ಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ. ಪಟ್ಟಂತ ಸೂರಜ್ ಕಲಾಸಿರಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನೆರವೇರಿಸಿದಂಥ ಜಯಂತಿಯವರಿಗೆ ಕಳೆದ ವರ್ಷ ನೀಡಿತ್ತು. 2018ರ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಹ್ವಾನಿತರಾಗಿರುವಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ನಮ್ಮ ಗೌರವ ಪೀಠದಲ್ಲಿ ವಿರಾಜಮಾನವಾಗಿ ಆಮಂತ್ರಿತರಾಗಿದ್ದಾರೆ, ಅಲಂಕೃತರಾಗಿದ್ದಾರೆ. ಇವರ ಬಗ್ಗೆ ಒಂದು ಕ್ರೋಢೀಕರಿಸಿದ, ಸಾಂದ್ರೀಕರಿಸಿದ ಗೌರವ ಪತ್ರವನ್ನು ತಮ್ಮ ಮುಂದೆ ವಾಚಿಸ್ತಾ ಇದ್ದೇವೆ. ಮನೆ ಭಾಷೆ ಏನಾಗಿದ್ದರೂ ಕನ್ನಡದಲ್ಲೇ ಮೆರೆದು ಕನ್ನಡ ಭುವನೇಶ್ವರಿಗೆ ತನ್ನನ್ನೇ ತಾನು ಅರ್ಪಣೆ ಮಾಡಿದಂತಹ ಡಾಕ್ಟರೇಟ್ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಗೆ ನಮ್ಮೆಲ್ಲರ ಚಪ್ಪಾಳೆಯ ಅಭಿಷೇಕ. ಚಲನಚಿತ್ರರಂಗದಲ್ಲಿ ತಮ್ಮ ಪ್ರತಿಪೂರ್ಣವಾದಂಥ ನಟನೆಯಿಂದ ಜನರ ಮನಗೆದ್ದ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಹುಟ್ಟಿದ ದಿನ ಭಾರತೀಯರು ಎಂದೂ ಮರೆಯಲಾರದು. ಆಗಸ್ಟ್ 15, 1948. ಇದು ಅವರಿಗೆ ದೊರಕಿದ ಭಾರತ ಮಾತೆಯ ಒಂದು ಪುಣ್ಯ ಭಾಗ್ಯವನ್ನು ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಮೈಸೂರಿನಲ್ಲಿ ಜನಿಸಿದರು. ಮೂಲತಃ ಮರಾಠಿ ಮನೆ ಭಾಷೆಯ ಕುಟುಂಬದಲ್ಲಿ ಜನಿಸಿದ ಇವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಉತ್ತಮ ನಟನೆಯಿಂದ ಜನಪ್ರಿಯತೆ ಗಳಿಸಿದ್ದು ಇವರ ಹೆಗ್ಗಳಿಕೆ. 1966ರಲ್ಲಿ ತೆರೆಕಂಡ ಲವ್ ಇನ್ ಬ್ಯಾಂಗಲೋರ್ ಇವರು ನಟಿಸಿದ ಪ್ರಥಮ ಚಿತ್ರ. ಅನಂತರ ಗಂಗೆ ಗೌರಿ, ನಮ್ಮ ಸಂಸಾರ, ಮೇಯರ್ ಮುತ್ತಣ್ಣ, ಬಾಳು ಬೆಳಗಿತು, ಮಿಸ್ ಬೆಂಗಳೂರು, ಹೃದಯ ಸಂಗಮ, ಶ್ರೀಕೃಷ್ಣ ರುಕ್ಷ್ಮಿಣಿ, ಸತ್ಯಭಾಮ ಹೀಗೆ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ಇವರು ಉತ್ತಮ ಪಾತ್ರ ನಿರ್ವಹಣೆ ಮಾಡಿ ಕನ್ನಡಿಗರು ನಿರಂತರವಾಗಿ ನೆನೆಯುತ್ತಿರುತ್ತಿರುವಂತಹ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಹೆಗ್ಗಳಿಕೆಯನ್ನು ತಮ್ಮ ಮುಂದೆ ನೀಡುತ್ತಾ ಇದ್ದೇವೆ. ಕನ್ನಡ ಮಾತ್ರವಲ್ಲದೆ ಹಿಂದಿ, ಮಲಯಾಳಂ, ತೆಲುಗು, ತಮಿಳು ಭಾಷೆಯಲ್ಲಿಯೂ ಕೂಡ ನಟಿಸಿ ಬಹುಭಾಷಾ ನಟಿ ಎನಿಸಿಕೊಂಡಿದ್ದಾರೆ. 27 ಫೆಬ್ರವರಿ 1975ರಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ವರೆಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಇವರು ತದನಂತರ 2 ಹೆಣ್ಣು ಮಕ್ಕಳು ಮುದ್ದಿನ ತಾಯಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸಾರ್ಥಕತೆ ಪಡೆದವರು. ಸರಳತೆ, ಸಜ್ಜನಿಕೆ ಹೆಸರಾದ ಇವರ ಕನ್ನಡದಲ್ಲಿ ರಾಜಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ವಿಷ್ಣುವರ್ಧನ್, ಅನಂತನಾಗ್ ಹೀಗೆ ಹಲವಾರು ಪ್ರಖ್ಯಾತ ನಟರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಶ್ರೀಕೃಷ್ಣ ದೇವರಾಯ ಈ ಚಿತ್ರದಲ್ಲಿ ಚೆನ್ನಾಂಬಿಕೆ ಪಾತ್ರದಲ್ಲಿ ತಮ್ಮ ಅತ್ಯುತ್ತಮ ನಟನೆಯನ್ನು ಪ್ರದರ್ಶಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನು ನೀಡಿದ್ದು ಇಂದು ಹಸಿರಾಗಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಪಡೆದುಕೊಂಡಿರುತ್ತಾರೆ. 2007ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದದ್ದು ತಮ್ಮ ಅಸಾಮಾನ್ಯ ಪ್ರತಿಭೆಗೆ ಸಂದ ಗೌರವ. ಇಂತಹ ಮೇರು ನಟಿಯನ್ನು ಗೌರವಿಸುತ್ತಿರುವುದು ಇಂದು ನಮ್ಮ ಸಂಸ್ಥೆಯ ಸೌಭಾಗ್ಯ. ಚಲನಚಿತ್ರರಂಗದಲ್ಲಿ ಇವರ ಅತ್ಯುತ್ತಮ ಸಾಧನೆಯನ್ನು ಗಮನಿಸಿ ಪದ್ಮಶ್ರೀ ಪುರಸ್ಕೃತ ಭಾರತಿ ವಿಷ್ಣುವರ್ಧನ್ ಇವರಿಗೆ ಸೂರಜ್ ಕಲಾಸಿರಿ ಪ್ರಶಸ್ತಿ 2018 ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸಂಧ್ಯಾ ರಾಗ ಈ ಚಿತ್ರದಲ್ಲಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಬಂಗಾರದ ಮನುಷ್ಯ ಇನ್ನೂ ಕೂಡ ಹಸಿರಾಗಿ ಎಲ್ಲರ ಮನದಲ್ಲಿ ಮೂಡಿದೆ. ಇಂತಹ ಭಾರತಿ ವಿಷ್ಣುವರ್ಧನ್ ತನ್ನ ಚಾರಿತ್ರ್ಯದಲ್ಲಿಯೂ ಕೂಡ ಉತ್ತಮ ಸಜ್ಜನಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಅವರು ನಮ್ಮ ಮುಂದೆ ವಿರಾಜಮಾನವಾಗಿ ಅಲಂಕೃತರಾಗಿದ್ದಾರೆ. ನಮ್ಮೆಲ್ಲರ ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಎರಡೂ ಕೈಗಳನ್ನ ಒಟ್ಟು ಮಾಡಿ ಎದುರಿನ ಚೌರಂಗದ ಕೈ ಚಪ್ಪಾಳೆಯ ಗೌರವವನ್ನ ನಮ್ಮ ಡಾಕ್ಟರ್ ಪದ್ಮಶ್ರೀ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಸಂಗೀತ ನಾಟ್ಯ ಚಿತ್ರಣ ವರ್ಣ ಸಿರಿ ಸೂರಜ್ ಕಲಾ. ವೇದಿಕೆ ಮೇಲೆ ಆಸನಾಗಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮನಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಮಂಗಳೂರು ಬೇರೆ ಅಲ್ಲ, ನಮ್ಮ ಊರು. ನಮ್ಮ ಯಜಮಾನ್ರನ್ನ ತುಂಬ ಇಷ್ಟಪಡ್ತಿದ್ದೆ ಜನ ನೀವು. ನಮ್ಮ ಕುಟುಂಬ ಅಂದರೆ ಇನ್ಯಾವ ಕುಟುಂಬ ಸಾಧ್ಯ ಹೇಳಿ? ಮಂಗಳೂರು ಅಂದರೆ ನಮಗೆ ಅಭಿಮಾನ ಜಾಸ್ತಿ, ಬರಬೇಕು ಅನ್ನೋ ಆಸೆ ಜಾಸ್ತಿ, ನಿಮ್ಮನ್ನೆಲ್ಲ ನೋಡಬೇಕು ಅನ್ನೋ ಒಂದು ಆಸೆ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ನಿಜವಾದ ಪ್ರೀತಿ ನಿಮ್ಮಲ್ಲಿದೆ. ಅದು ನಮಗೆ ಎಷ್ಟು ಸಂತೋಷ ಕೊಡುತ್ತೆ, ಎಷ್ಟು ಸಮಾಧಾನ ಕೊಡುತ್ತೆ ಅನ್ನೋದು ಅದು ಅನುಭವಿಸಿದವ್ರಿಗೆ ಗೊತ್ತು. ಇವತ್ತಿನ ದಿನ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಅವ್ರಿಗೆ, ಹೇಮಾ ಅವ್ರಿಗೆ ನಾನು ಚಿರಋಣಿಯಾಗಿದ್ದೀನಿ. ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಶ್ಲಾಘನೀಯ. ಎಷ್ಟು ಜನಕ್ಕೆ ಈ ಒಂದು ಶಕ್ತಿ ಬಂದಿರುತ್ತೆ ಹೇಳಿ? ಆ ಭಗವಂತ ಎಲ್ರಿಗೂ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ. ಅದರಲ್ಲಿ ಇವರಿಗೆ ಮಹಾ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ. ಫೇಲ್ ಆಗಿದ ಒಂದು ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಬಂದು ಅವರ 100% ತೋರಿಸ್ಬೇಕು ಅಂದರೆ ಸಾಧಾರಣ ಕೆಲಸನ? ಸಾಧಾರಣ ಕೆಲಸ ಅಲ್ಲ, ಮಹಾಪುಣ್ಯದ ಕೆಲಸ ಇದು. ಅದಕ್ಕೆ ಹೇಳೋದು, ಯಾವತ್ತೂ ನಮ್ಮ ತಂದೆಯವರು ಹೇಳೋರು, ಫಸ್ಟ್ ಸೋಲೋದನ್ನು ಕಲಿಬೇಕಮ್ಮ, ಆಮೇಲೆ ಗೆಲುವಿನ ರುಚಿ ಗೊತ್ತಾಗತ್ತೆ. ಆ ಸೋಲು ನಮಗೆ ಎಷ್ಟೋ ಪಾಠನ ಹೇಳ್ಕೊಡ್ತೆ, ಎಷ್ಟೋ ವಿಷಯಗಳನ್ನು ಕಲ್ತ್ಕೋತೀವಿ ನಾವು. ಹೀಗಾಗಿ ನಾನು ಎಷ್ಟು ಹೊಗಳಿದ್ರೂ ಸಾಲದು, ಹೊಗಳಿಕೆ ಬೇಕಾಗಿಲ್ಲ. ಇದಕ್ಕೆಲ್ಲ ಕಣ್ಣು ಮುಂದೆ ಕಾಣಿಸೋದಂಥದ್ದಿದ್ದು. ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು ಬಹಳ ಸಂತೋಷ ಆಗುತ್ತೆ. ಈ ಒಂದು ಶಕ್ತಿ ಆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ನನಗೆ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ. ಈ ಒಂದು ಗೌರವ ನನ್ನ ಒಬ್ಬಳಿಗೆ ಸೇರಿದ್ದಲ್ಲ, ನಂದು ಅಂದ್ಕೊಳ್ಳೋ ಒಂದು ಧೈರ್ಯ ನನಗಿಲ್ಲ. ಯಾಕೆಂದರೆ ಇದ್ರ ಹಿಂದೆ ಎಷ್ಟೋ ಜನರ ಒಂದು ಶಕ್ತಿ ಇದೆ, ಸೇವೆ ಇದೆ. ಎಷ್ಟೋ ಜನ ಗುರುಗಳಾಗಿದ್ದಾರೆ. ಈ ಒಂದು ಗೌರವ ಅಷ್ಟು ಜನಕ್ಕೂ ಸೇರಬೇಕಾದ್ದು. ಇದು ನಂದಲ್ಲ, ನಿಮ್ಮಗಳದು. ಇವತ್ತಿಲ್ಲಿ ನಾನು ಕೂತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಬಿಟ್ಟರೆ ಇದಕ್ಕಿಂತ ನನಗಿನ್ನೇನು ಬೇಕಾಗಿಲ್ಲ. ಸಕ್ಸಸ್ ಯಾವತ್ತೂ ನಾವು ನಂದು ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಯಾಕೆಂದರೆ ಒಬ್ಬರದಲ್ಲ ಅದು. ಎಲ್ಲರೂ ಸೇರಿದಾಗಲೇ ಒಂದು ಶಕ್ತಿ ಆಗೋದು. ಒಂದು ಕೆಲಸ ನಡಿಬೇಕು ಅಂದರೆ ಒಬ್ಬರಿಂದ ಸಾಧ್ಯನೇ ಇಲ್ಲ. ಎಲ್ಲರೂ ಸೇರಿದ್ರೇ ಒಂದು ಕೆಲಸನೇ ಆಗೋದು. ಹಾಗಾಗಿ ಇವತ್ತಿನ ದಿನ ಈ ಒಂದು ಗೌರವ ನಮ್ಮ ಯಜಮಾನರಿಗೆ ಮೀಸಲಾಗಿರ್ತೇನೆ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ. ಇದು ಅವರಿಗೆ ಸಲ್ಲಬೇಕಾದ್ದು. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಮಂಜುನಾಥ್, ಹೇಮಾ ಅವರಿಗೆ ನಾನು ಎಂದೂ ಚಿರಋಣಿಯಾಗಿದ್ದೀನಿ. ಆ್ಯಂಡ್ ಮಂಗಳೂರು ಜನ ನಮ್ಮ ಜನ, ಯಾವತ್ತೂ ನಾವು ಒಂದಾಗಿರೋಣ. ಇದೇ ಪ್ರೀತಿ, ವಿಶ್ವಾಸ ಕೊನೆವರೆಗೂ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.
ಶ್ರೀಮತಿ ಪ್ರಫುಲ್ಲ ಎನ್ ಮೂರ್ತಿ ದಂಪತಿಗಳ ಸುಪುತ್ರನಾಗಿ ಜನಿಸಿದರು. 1970 ಜನವರಿ 1ರಂದು ಪ್ರಕಟಣೆ ಆರಂಭಿಸಿ ಶೀಘ್ರ ರಾಷ್ಟ್ರ ಮನ್ನಣೆಯ ಮಟ್ಟಕ್ಕೆ ಬೆಳೆದ ಉದಯವಾಣಿ ದೈನಿಕಕ್ಕೆ ಆಗಷ್ಟೇ MMIE ಶಿಕ್ಷಣ ಮುಗಿಸಿ ತಾಂತ್ರಿಕ ಮಾರ್ಗ ಬಿಟ್ಟು ಪತ್ರಿಕೋದ್ಯಮವನ್ನಪ್ಪಿಕೊಂಡು 43 ವರ್ಷಗಳ ಸುದೀರ್ಘ ಕಾಲ ಉಪಸಂಪಾದಕ, ಸುದ್ದಿ ಸಂಪಾದಕ, ಸಹ ಸಂಪಾದಕನಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ಸಂಪಾದಕೀಯ ಸಲಹಾಗಾರನಾಗಿ 2013ರಲ್ಲಿ ನಿವೃತ್ತಿಗೊಂಡ ಇವರು 11 ವರ್ಷಗಳ ಕಾಲ ರೂಪಧಾರ ಚಲನಚಿತ್ರ ಮಾಸಪತ್ರಿಕೆ, 30 ವರ್ಷಗಳ ಕಾಲ ಉದಯವಾಣಿ ದೀಪಾವಳಿ ವಿಶೇಷಾಂಕಗಳ ಸಂಪಾದಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪತ್ರಿಕೋದ್ಯಮವನ್ನು ತಮ್ಮ ಜೀವಾಳವಾಗಿ ನೆಚ್ಚಿಕೊಂಡ ಇವರಿಗೆ ಅಬುಧಾಬಿ ಹಾಗೂ ದುಬೈ ಕನ್ನಡ ಸಂಘಗಳಿಂದ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಅಮೃತೋತ್ಸವ ಪ್ರಶಸ್ತಿ, 2003ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, 2005ರಲ್ಲಿ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋದಯ ಪ್ರಶಸ್ತಿ, 2006ರಲ್ಲಿ ಮಂತ್ರಾಲಯ ರಾಘವೇಂದ್ರ ಮಠದಿಂದ ವರ್ಷದ ಸಾಧಕ ರಾಷ್ಟ್ರೀಯ ಪ್ರಶಸ್ತಿ, 2014ರಲ್ಲಿ ಪ್ರತಿಷ್ಠಿತ ಸಂದೇಶ ಮಾಧ್ಯಮ ಪ್ರಶಸ್ತಿಗಳು ಸಂದಿರುವುದು ಇವರ ಸಾಧನೆಯ ಫಲ. ಪತ್ರಿಕೋದ್ಯಮ ಕ್ಷೇತ್ರದ ಇವರ ಅಸಾಮಾನ್ಯ ಸಾಧನೆಯನ್ನು ಗಮನಿಸಿ ಶ್ರೀ ಎನ್ ಗುರುರಾಜ್ ಇವರಿಗೆ 2018ನೇ ಸಾಲಿನ ಸೂರಜ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಹಾಗೆ ಮುಂದಕ್ಕೆ ಇನ್ನೋರ್ವ ಸಾಧಕರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮಾಧ್ಯಮ ಕ್ಷೇತ್ರದ ಸಾಧಕರಾಗಿರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಇವರ ಪರಿಚಯವನ್ನು ತಮ್ಮೆಲ್ಲರ ಮುಂದೆ ಇಡಲಿಕ್ಕಿದ್ದಾರೆ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ವಿಮಲಾ ಶೆಟ್ಟಿ. ಡಾಕ್ಟರ್ ವಸಂತ ಕುಮಾರ್ ಪೆರ್ಲಾ ಸಾಹಿತ್ಯ, ಪತ್ರಿಕೋದ್ಯಮ, ರೇಡಿಯೋ, ಟಿವಿ, ರಂಗಭೂಮಿ, ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಕಳೆದ 42 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವಸಂತ ಕುಮಾರ್ ಪೆರ್ಲಾ ಅವರು ಉತ್ತಮ ವಾಗ್ಮಿಗಳಾಗಿ, ವಿದ್ವಾಂಸರಾಗಿ, ಸಂಘಟಕರಾಗಿ ಪ್ರಸಿದ್ಧರು. ತಿರುಮಲೇಶ್ವರ ಭಟ್ ಹಾಗೂ ಶ್ರೀಮತಿ ಲೀಲಾವತಿ ಅಮ್ಮ ಇವರ ಹೆಮ್ಮೆಯ ಪುತ್ರರಾದ ಡಾಕ್ಟರ್ ವಸಂತ ಕುಮಾರ ಪೆರ್ಲಾ ಇವರು 1958ರಲ್ಲಿ ಕಾಸರಗೋಡು ಜಿಲ್ಲೆಯ ಪೆರ್ಲಾ ಎಂಬಲ್ಲಿ ಜನಿಸಿದರು. ಕತೆ, ಕಾದಂಬರಿ, ಕಾವ್ಯ ವಿಮರ್ಶೆ, ಸಂಶೋಧನೆ, ಸಂಪಾದನೆ, ವ್ಯಾಕರಣ ಮತ್ತು ಮೀಮಾಂಸೆ, ಅಂಕಣ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ವ್ಯಕ್ತಿಚಿತ್ರ ಮುಂತಾದ ಕ್ಷೇತ್ರಗಳಲ್ಲಿ ಸುಮಾರು 40ರಷ್ಟು ಕೃತಿ ರಚನೆ ಮಾಡಿರುವ ಡಾಕ್ಟರ್ ವಸಂತ ಕುಮಾರ್ ಪೆರ್ಲಾ ಇವರು ಕವಿಯಾಗಿ, ಸಂಘಟಕರಾಗಿ ಮತ್ತು ಓರ್ವ ಉತ್ತಮ ಚಿಂತಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ರಂಗಭೂಮಿಯಲ್ಲಿ ಪರಿಶ್ರಮ ಇರುವ ಇವರು ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ ಜಾನಪದ ಒಳನೋಟಗಳು ಎಂಬ ವಿಷಯದ ಕುರಿತ ಅಧ್ಯಯನಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಪದವಿ ಪಡೆದುಕೊಂಡಿದ್ದಾರೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಕ್ಕಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕಾವ್ಯಗಂಗಾ ಪ್ರಶಸ್ತಿ, ಕಯ್ಯಾರ ಸಾಹಿತ್ಯ ಪ್ರಶಸ್ತಿ, ಪೆರ್ಲಾ ಕೃಷ್ಣಭಟ್ಟ ಕಾವ್ಯ ಪ್ರಶಸ್ತಿ, ಬೀದರ್ ಜಿಲ್ಲಾ ಜನಸೇವಾ ಪ್ರಶಸ್ತಿ, ಮುದ್ದಣ ಕಾವ್ಯ ಪ್ರಶಸ್ತಿ, ಸ್ವರೂಪರಂಗ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಡಾಕ್ಟರ್ ಪೆರ್ಲಾ ಅವರು ರಾಷ್ಟ್ರಮಟ್ಟದ ಹಲವಾರು ಕಮ್ಮಟಗಳಲ್ಲಿ ಪಾಲು ಪಡೆದವರು. ಮಾಧ್ಯಮ ಕ್ಷೇತ್ರದ ಇವರ ಅಸಾಮಾನ್ಯ ಸಾಧನೆಯನ್ನು ಗಮನಿಸಿ ಡಾಕ್ಟರ್ ವಸಂತ ಕುಮಾರ್ ಪೆರ್ಲಾ ಅವರಿಗೆ 2018ನೇ ಸಾಲಿನ ಸೂರಜ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಇದುವರೆಗೆ ಇವರ 57 ಕೃತಿಗಳು ಪ್ರಕಟವಾಗಿವೆ. ಯಾರ ಮಾರ್ಗದರ್ಶನವೂ ಇಲ್ಲದೆ ಸ್ವತಃ ಚುಕ್ಕಿ ಚಿತ್ರಕಲೆಯನ್ನು ರೂಢಿಸಿಕೊಂಡು ಮುನ್ನಡೆದದ್ದು ಇವರ ಹೆಗ್ಗಳಿಕೆ. ಇವರ ಚುಕ್ಕಿ ಚಿತ್ರ ರಚನೆಯಲ್ಲಿನ ಸಾಧನೆಗಳನ್ನು ಪ್ರಶಂಸಿಸಿ ತರಂಗ, ಕರ್ಮವೀರ, ಉದಯವಾಣಿ, ಸುಧಾ, ಪ್ರಜಾಮತ, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಜನವಾಹಿನಿ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಜನಪದ ಮುಂತಾದ ಪತ್ರಿಕೆಗಳಲ್ಲಿ ಪರಿಚಯ ಲೇಖನಗಳು ಪ್ರಕಟವಾಗಿವೆ. ಸುಮಾರು 50ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಸನ್ಮಾನಿಸಿವೆ. ಕಲಾಕ್ಷೇತ್ರದ ಇವರ ಅಸಾಮಾನ್ಯ ಸಾಧನೆಯನ್ನು ಗಮನಿಸಿ ಶ್ರೀ ಮೋಹನ್ ಕುಮಾರ್ ವಡ್ನೇಕರ್ ಇವರಿಗೆ 2018ರ ಸಾಲಿನ ಸೂರಜ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಹಾಗೂ ದಿವಂಗತ ಸರಸ್ವತಿ ಕಾಮತ್ ಇವರ ಮುದ್ದಿನ ಮಗನಾಗಿ ಜನಿಸಿದರು. ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿರುವ ಇವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಮೂಡಬಿದಿರೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ತೆರಳಿ ಮೆಕ್ಯಾನಿಕಲ್ ಇಂಜಿನಿಯರ್ ಶಿಕ್ಷಣದ ಜೊತೆಗೆ ಬ್ರಿಟಿಷ್ ಇನ್ಸ್ಟಿಟ್ಯೂಟ್ ಫಾರ್ ಕರೆಸ್ಪಾಂಡೆಂಟ್ ಕೋರ್ಸ್ನಲ್ಲೂ ಶಿಕ್ಷಣವನ್ನು ನಡೆಸಿ ಅನಂತರ ಉದ್ಯೋಗ ಕ್ಷೇತ್ರದ ಅನುಭವಕ್ಕಾಗಿ ಕಾರ್ಖಾನೆಗಳಲ್ಲೂ ಕೆಲಸ ಮಾಡಿದ ಶ್ರಮಜೀವಿ ಇವರು. ಐಸ್ ಕ್ರೀಮ್ ತಯಾರಿಕಾ ಕ್ಷೇತ್ರದಲ್ಲೂ ಮೇಲುಗೈ ಸಾಧಿಸಿದ ಇವರು ಕ್ರಮೇಣ ಮಡದಿಯ ಸಹಾಯದಿಂದ ತಮ್ಮದೇ ಆದ ಐಡಿಯಲ್ ಐಸ್ ಕ್ರೀಮ್ ಎಂಬ ಕಂಪನಿಯನ್ನು ಸ್ಥಾಪಿಸಿ ನಾಡಿನೆಲ್ಲೆಡೆ ಹೆಸರುವಾಸಿಯಾದವರು. ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯ ಶ್ರಮವಿರುತ್ತದೆ ಎಂಬ ಮಾತು ಇವರ ಜೀವನದಲ್ಲಿ ಅಕ್ಷರಶಃ ನಿಜವಾಗಿದೆ. ಸರಳತೆಯ ಪ್ರತೀಕವಾದ ಇವರು ಸಮಾಜ ಸೇವೆಯಲ್ಲೂ ಕೊಡುಗೈದಾನಿಯಾಗಿದ್ದಾರೆ.
ನಿರಂತರ ಶ್ರಮದಿಂದ ಯಾವುದನ್ನೂ ಸಾಧಿಸಬಹುದು ಎಂಬ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯಾದ ಇವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಉದ್ಯಮ ಕ್ಷೇತ್ರದ ಇವರ ಅಸಾಮಾನ್ಯ ಸಾಧನೆಯನ್ನು ಗಮನಿಸಿ ಶ್ರೀ ಪ್ರಭಾಕರ ಕಾಮತ್ ಇವರಿಗೆ 2018ನೇ ಸಾಲಿನ ಸೂರತ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಈ ಪ್ರಶಸ್ತಿಯನ್ನು ಅವರ ಅನುಪಸ್ಥಿತಿಯಲ್ಲಿ ಅವರ ಪುತ್ರರಾದ ಎಸ್ ಮುಕುಂದ ಕಾಮತ್ ರವರು ಅವರ ಮಾತೃಶ್ರೀ ದೇಯಾ ಕಾಮತ್ ಸಮ್ಮುಖದಲ್ಲಿ ಸ್ವೀಕರಿಸಲಿದ್ದಾರೆ. ಕುಮಾರ್ ಹಾಗೂ ಶ್ರೀಮತಿ ಯಶೋದಾಸ್ ಸುವರ್ಣ ಇವರ ಸುಪುತ್ರಿಯಾಗಿ 1981 ಮಾರ್ಚ್ 3ರಂದು ಉಳ್ಳಾಲದ ಸೋಮೇಶ್ವರದಲ್ಲಿ ಜನಿಸಿದರು. ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಪೂರೈಸಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಪದವಿಯನ್ನು ಗಳಿಸಿದರು. 1966ರಿಂದ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದ ಹೆಮ್ಮೆ ಇವರದು. ದೇಶ ವಿದೇಶಗಳಲ್ಲಿ ತಮ್ಮ ಪ್ರತಿಭೆಯಿಂದ ಅನೇಕ ಬಾರಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಇವರಿಗೆ 2004ರಲ್ಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಪ್ರಶಸ್ತಿ, 2010ರಲ್ಲಿ ಕೆಂಪೇಗೌಡ ಪ್ರಶಸ್ತಿ, 2013ರಲ್ಲಿ ರೈಲ್ವೆ ಮಿನಿಸ್ಟರ್ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಏಕಲವ್ಯ ಪ್ರಶಸ್ತಿ ಸಂದಿರುವುದು ಇವರ ಅಸಾಧಾರಣ ಪ್ರತಿಭೆಗೆ ಸಂದ ಗೌರವ. ಕ್ರೀಡಾ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗಮನಿಸಿ ಸಾನಾ ಪೂಜಾರಿ ಇವರಿಗೆ 2018ನೇ ಸಾಲಿನ ಸೂರತ್ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಶಿಕ್ಷಣ ಸಂಸ್ಥೆ ಇವರೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಯಾಗಿ ಈ ಸಾಧಕರಿಗೆ ಗೌರವವನ್ನು ಸಲ್ಲಿಸಬೇಕು. ಶಾಲನ್ನ ಹಾಕಿ ಹಾರಾರ್ಪಣೆಯ ಗೌರವ ಜನಪದ ಲಲಿತ ಕಲೆಗಳ ಮೈಸಿರಿ ಶಿಕ್ಷಣ ದೇಗುಲದಂಗಣ ರಿಂಗಣ ಯಕ್ಷ ಸಂಗೀತ ನಾಟ್ಯ ಚಿತ್ರರಾವರಣ ಪರಂಪರಾ ಸಿರಿ ಸೂರಜ್ ಕಲಾ ಸಿರಿ ಸೂರಜ್ ಕಲಾ ಸಿರಿ ಕರುನಾಡ ಕಲೆಯ ಐಸಿರಿ ಸೂರಜ್ ಕಲಾ ಸಿರಿ ಕರುನಾಡ ಕಲೆಯ ಐಸಿರಿ ಸಮೃದ್ಧ ಭಾರತ ಸಂಸ್ಕೃತಿ ಸಿರಿ ಸಾಹಿತ್ಯ ಜನಪದ ಸೂರಜ್ ಕಲಾ ಸಿರಿ ಕರುನಾಡ ಕಲೆಯ ಐಸಿರಿ ಸೂರಜ್ ಕಲಾ ಸಿರಿ. ಸೂರತ್ ಸೇವಾ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ ನಮ್ಮ ಶ್ರೀಯನ್ ಗುರುರಾಜ್ ಪತ್ರಿಕೋದ್ಯಮ ವಿಭಾಗದ ಸಾಧಕರು, ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಮಾಧ್ಯಮ ಕ್ಷೇತ್ರದ ಸಾಧಕರು, ಶ್ರೀ ಮೋಹನ್ ವರ್ಣೇಕರ್ ಕಲಾಕ್ಷೇತ್ರದ ಸಾಧಕರು, ಶ್ರೀ ಪ್ರಭಾಕರ್ ಕಾಮತ್ ಅವರ ಪರವಾಗಿ ಮುಕುಂದ್ ಕಾಮತ್ ಹಾಗೆ ಸಹನಾ ಪೂಜಾರಿ ಕ್ರೀಡಾ ಕ್ಷೇತ್ರದ ಸಾಧಕಿ ಇವರೆಲ್ಲರಿಗೂ ನಾವು ವೇದಿಕೆಯಲ್ಲಿ ಸೂರಜ್ ಸೇವಾ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇವರ ಸಾಧನೆ ನಿತ್ಯ ನಿರಂತರವಾಗಿರ್ಲಿ. ಇಂತಹ ಸನ್ಮಾನ ಗೌರವಗಳು ಇನ್ನಷ್ಟು ವೇದಿಕೆಯಲ್ಲಿ ಇವರಿಗೆ ಸಿಗುವಂತಾಗಲಿ. ಮೈಸಿರಿ ಶಿಕ್ಷಣ ದೇಗುಲದಂಗಣ ರಿಂಗಣ ಯಕ್ಷ ಸಂಗೀತ ನಾಟ್ಯ ಚಿತ್ರರಾವರಣ ಪರಂಪರಾ ಸಿರಿ ಸೂರಜ್ ಕಲಾ ಸಿರಿ ಕರುನಾಡ ಕಲೆಯ ಐಸಿರಿ. ಎಲ್ಲ ಸಾಧಕರೇ ತಮ್ಮ ಎರಡೂ ಕೈ ಒಟ್ಟು ಮಾಡಿ ಒಂದು ಜೋರಾದಂತ ಕೈ ಚಪ್ಪಾಳೆಯ ಅಭಿನಂದನೆಯ ಗೌರವವನ್ನ ತಾವು ನೀಡಬೇಕು. ಇವರ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತ ರೊಟೇರಿಯನ್ PHF ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಸುಂದರ ಸುಮಧುರವಾದ ಅಕ್ಷರದಾನ ಕಾಯಕ ನಿರತರಾಗಿರುವ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರ ಸಾಹಸ ಬಲು ದೊಡ್ಡದು. ಇವತ್ತು ಒಂದು ಸಣ್ಣ ಶಿಕ್ಷಣ ಸಂಸ್ಥೆನ ನಾನು ಪ್ರಾರಂಭ ಮಾಡಿದೆ ಅಂತಂದರೆ ಅದು ನಿರಂತರ ಹಣವನ್ನು ಟಂಕಿಸುವಂಥ ಒಂದು ಕಾರ್ಖಾನೆ ಆಗಿಬಿಡ್ತೈತಿ. ಅಂದರೆ ಇವರು ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಅಥವಾ ಅಕಾಡೆಮಿಕಲಿ ತುಂಬ ಹಿಂದುಳಿದಂಥ ಹುಡುಗರನ್ನು ಗುರುತಿಸಿ ಅವರನ್ನು ತಂದು ಇಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ
ಸಮಾಜದಲ್ಲಿ ಮುಂದೆ ಒಂದು ದೊಡ್ಡ ಸಾಧಕರಾಗುವಂಥ ನಿಟ್ಟಿನಲ್ಲಿ ಅವರನ್ನು ಅಣಿಗೊಳಿಸುವ ಕಾರ್ಯಕ್ರಮ ಕಾಯಕವನ್ನು ಮಾಡ್ತಾ ಇದ್ದಾರಲ್ಲ, ಅದು ಅನುಪಮ. ಈ ಹೋಮ ಹವನ ಇದೆಲ್ಲ ಮಾಡುವಾಗ ಆ ಹವಿಸ್ಸು ಇದನ್ನು ಅರ್ಪಣೆ ಮಾಡುವಾಗ ಹೇಳ್ತಾರೆ, ಇದಂ ನಮ್ಮಮ್ಮ ಅಂತ, ಇದು ನಂದಲ್ಲ, ಇದು ನಿಮ್ಮದೇ ತಗೊಳ್ಳಿ ಅಂತ. ಹಾಗೆ ಅವರು ಕೂಡ ಸಮಾಜದಿಂದ ಹೆಕ್ಕಿ ತಂದ ಈ ಮಕ್ಕಳನ್ನೆಲ್ಲ ತೋರಿಸಿ, ನೋಡಪ್ಪ ಇದೇನು ನಂದಲ್ಲ, ಇದು ನಿಮ್ಮದು, ನೀವು ಮುಂದುವರಿಸಿ, ಉಳಿದವ್ರಿಗೆ ಬೆಳೆಸಿ ಅಂತನ್ನುವಂಥ ಒಂದು ಆಶಯ ಇಟ್ಟುಕೊಂಡು ಡಾಕ್ಟರ್ ರೇವಣ್ಕರ್ ದಂಪತಿ ಅವರನ್ನು ಸದ್ಯದಲ್ಲೇ ಸೇರಿಕೊಳ್ಳಲಿರುವ ಅವರ ಪುತ್ರ ಅವರಿಂದ ಶಿಕ್ಷಣ ಸಂಸ್ಥೆ ಇತೋಪ್ಯತಿಶಯವಾಗಿ ಬೆಳೆದು ಇಂತಹ ಸಹಸ್ರಾರು ಮಕ್ಕಳ ಅಭ್ಯುದಯಕ್ಕೆ, ಶೈಕ್ಷಣಿಕ ಅಭ್ಯುದಯಕ್ಕೆ ಕಾರಣ ಆಗಲಿ ಅಂತ ಹಾರೈಸ್ತಾ ಅವರಿಗೆ ಎಲ್ಲ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಉಸಿರು ಅಳಿಯುವ ಮುನ್ನ ಹೆಸರು ಉಳಿಸುವ ಕಾರ್ಯ ಮಾಡುವಂತ. ಯಾವಾಗ ನಮ್ಮ ಉಸಿರು ಅಳಿಯುತ್ತೋ ಗೊತ್ತಿಲ್ಲ, ಆದರೆ ಹೆಸರು ಉಳಿಯುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಸಾಧಕ ಅನಿಸ್ಕೊಳ್ತಾರೆ. ಇವತ್ತು ಹೆಸರು ಉಳಿಸುವ ಕೆಲಸವನ್ನು ತುಂಬ ಜನ ಮಾಡ್ತಾರೆ. ಕೋಟ್ಯಾಧಿರು ಆಸ್ತಿಗಳನ್ನು ಮಾಡಿ ಅವರ ಆ ಪತ್ರಗಳಲ್ಲಿ ಹೆಸರು ರಾರಾಜಿಸ್ತಾ ಇರುತ್ತೆ. ಆದರೆ ಆ ಹೆಸರುಗಳು ಉಳಿಯುವಂಥದ್ದಲ್ಲ. ಹೆಸರು ಉಳಿಯಬೇಕಾದ್ರೆ ಸಾಧಕರಾಗಿರಬೇಕು. ನಮ್ಮನ್ನು ಸಾಧಕರಾಗಿ ಗುರುತಿಸಿ ಸನ್ಮಾನ ಮಾಡಿರತಕ್ಕಂತಹ ಮಂಜುನಾಥ್ ರೇವಣ್ಕರ್ ಮತ್ತು ಅವರ ಕುಟುಂಬ, ಅವರು ಕೂಡ ನಿಜವಾದ ಸಾಧಕರು. ಇದು ಹೆಸರು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ಸೂರಜ್ ಸಂಸ್ಥೆಗೆ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸ್ತೇನೆ. ನಾನು ಆಗಲೇ ಹೇಳಿದ ಹಾಗೆ ನಾನೊಬ್ಬ ಚುಕ್ಕಿ ಚಿತ್ರ ಕಲಾವಿದ, ಒಬ್ಬ ಸಾಹಿತಿ, ಜೊತೆಗೆ ಮಂಜುನಾಥರವರ ಸಮಾಜಕ್ಕೆ ಸೇರಿದಂತಹ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕೆ ಸೇರಿದ ಒಬ್ಬ ವ್ಯಕ್ತಿ. ನನ್ನನ್ನು ಗುರುತಿಸಿ ಅವರು 2 ತಿಂಗಳ ಹಿಂದೆಯೇ ಫೋನ್ ಮಾಡಿ, ನೀವು ಬರಲೇಬೇಕು ಮಾಮ, ನಮ್ಮ ಪ್ರಶಸ್ತಿ ತಗೊಳ್ಬೇಕು ಅಂತ ಹೇಳಿದ್ರು. ಇಲ್ಲಿರತಕ್ಕಂಥ ನಾವು ಯಾರೂ ಕೂಡ ಪ್ರಶಸ್ತಿಗಾಗಿ ಹಂಬಲಿಸಿದವರೇ ಅಲ್ಲ, ಪ್ರಶಸ್ತಿಗಾಗಿ ಕೋರಿದವರೇ ಅಲ್ಲ, ಅರ್ಜಿ ಹಾಕಿದವರೇ ಅಲ್ಲ. ಪ್ರಶಸ್ತಿ ತಾನಾಗಿಯೇ ಬಂದು ನಮ್ಮ ಕೈಗೆ ಸಿಕ್ಕಿದಾಗ ಆ ಪ್ರಶಸ್ತಿಗೆ ಒಂದು ಬೆಲೆ, ಆ ಪ್ರಶಸ್ತಿಗೆ ಪಾತ್ರ ಆದ ನಮಗೂ ಒಂದು ಬೆಲೆ ಅಂತ ಒಂದು ಸಾರ್ಥಕ ಭಾವವನ್ನು ನಾವು ಅನುಭವಿಸಿದ್ದೇವೆ. ನನ್ನನ್ನು ಮೈಸೂರಿನಿಂದ ಕರೆಸಿಕೊಂಡು ಇಲ್ಲಿಗೆ ನನ್ನ ಚುಕ್ಕಿ ಚಿತ್ರಕಲೆಯ ಒಂದು ಸಾಧನೆಯನ್ನು ಪರಿಗಣಿಸಿ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ನಾನು 40 ವರ್ಷಗಳಿಂದ ಸರ್ಕಾರಿ ಉದ್ಯೋಗಿಯಾಗಿದ್ದ ನಿವೃತ್ತಿಯಾಗಿರ್ತಕ್ಕಂಥ ವ್ಯಕ್ತಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ. ಆದರೆ ಚುಕ್ಕಿ ಚಿತ್ರಕಲೆಯನ್ನು ಇಷ್ಟವಾಗಿ 40 ವರ್ಷಗಳಿಂದ ಕನ್ನಡದ ಎಲ್ಲ ಸಾಹಿತಿಗಳ ಚುಕ್ಕಿ ಚಿತ್ರಗಳನ್ನು ಮಾಡಿದ್ದೇನೆ. ಜಗತ್ತಿನ ಯಾವುದೇ ಭಾಷೆಯಲ್ಲಿ ಇಂತಹ ಒಂದು ಪ್ರಯತ್ನ ಯಾರು ಮಾಡಿರತಕ್ಕಂತಹ ಒಂದು ಸಾಧನೆ ಮಾಡಿ ಈ ಒಂದು ಪುಸ್ತಕವೂ ಕೂಡ ಬಂದಿದೆ. ಚುಕ್ಕಿ ಚಿತ್ರಗಳಲ್ಲಿ ಸಾಹಿತ್ಯ ಚೇತನಗಳು ಅಂತ ಒಂದು ಪುಸ್ತಕ. ನನ್ನ ಈ ಚುಕ್ಕಿ ಚಿತ್ರಗಳನ್ನು ಮಾಸ್ತಿ, ಕುವೆಂಪು, ಬೇಂದ್ರೆ, ನಮ್ಮ ಪೂತಿ ನರಸಿಂಹಾಚಾರ್ಯರು, MK ಇಂದ್ರ ಆದಿಯಾಗಿ ಎಲ್ಲ ಸಾಹಿತಿಗಳು ನನ್ನನ್ನು ಹರಿಸಿದ್ದಾರೆ. ನನ್ನ ಬೆನ್ನ ಮೇಲೆ ಕೈ ಆಡಿಸಿ ಮಾಸ್ತಿಯವರು, ಇದಕ್ಕೆಲ್ಲ ಪ್ರೇರಣೆ ಮಾಸ್ತಿಯವರು. ಅವರು ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದ ಫಲವಾಗಿ ನಾನು ಚುಕ್ಕಿ ಚಿತ್ರದಲ್ಲಿ ಒಂದಿಷ್ಟು ಸಾಧನೆ ಮಾಡಿ ನನ್ನ ಪಾಡಿಗೆ ನಾನೇ ಇದ್ದಾಗ ಈ ಪ್ರಶಸ್ತಿಗಳು ತಾವಾಗಿಯೇ ಹುಡ್ಕೊಂಡು ಬರಲಾರಂಭಿಸಿದಾಗ ಈ ಪ್ರಶಸ್ತಿಗಳ ಒಂದು ಸಾಲಿಗೆ ಪಟ್ಟಿಗೆ ಮತ್ತೊಂದು ಬಹಳ ಮುಖ್ಯವಾದಂತಹ ಒಂದು ಪ್ರಶಸ್ತಿ ಸೂರಜ್ ಸೇವಾ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನಾನು ಅತ್ಯಂತ ಗೌರವದಿಂದ ಸ್ವೀಕರಿಸಿದ್ದೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಮಂಜುನಾಥ್ ರೇವಣ್ಕರ್ ಮತ್ತು ಅವರ ಕುಟುಂಬಕ್ಕೆ ನನ್ನ ಹಾರ್ದಿಕ ಶುಭಕಾಮನೆ. ಈ ಪುಸ್ತಕವನ್ನು ನಾನು ಗೌರವಪೂರ್ವಕವಾಗಿ ನನ್ನ ಆತ್ಮೀಯರಾದಂತಹ ವಿಷ್ಣುವರ್ಧನ್ ಅವರನ್ನು ನಾನು ಸುಮಾರು ಸಲ ಭೇಟಿಯಾಗಿದ್ದೆ, ಅವರನ್ನು ಮಾತನಾಡಿಸಿದ್ದೆ. ಅವರ ಹಾಡುಗಳನ್ನು ಕೇಳಿ ನನ್ನ ಹೆಂಡತಿ ಹಾಡುಗಳನ್ನು ಶುರು ಮಾಡಿದ್ಲು. ಶಂಕರಪುರದಲ್ಲಿ ವಿಷ್ಣುವರ್ಧನ್ ಹಿಂದೆ ಕುಮಾರ್ ಅಂತ ಅವರು ಮನೆಯಲ್ಲಿ ಹಾಡಿದನ್ನು 3-4 ಮನೆಗಳ ಆಚೆ ನನ್ನ ಹೆಂಡತಿ ಮನೆ ಇತ್ತು.
ಅವಳು ಯಾವಾಗಲೂ ಕಾಯೋದು, ವಿಷ್ಣುವರ್ಧನ್ ಯಾವಾಗ ಹಾಡ್ತಾರೆ ಹಿಂದಿ ಹಾಡುಗಳನ್ನು, ಆವಾಗೆಲ್ಲ ರೇಡಿಯೋ ಇವೆಲ್ಲ ಮೊಬೈಲ್ ಇರಲಿಲ್ವಲ್ಲ, ಆ ಹಾಡುಗಳನ್ನು ಹಾಗೆ ಬರ್ಕೊಂಡು ಅವಳ ಅಭ್ಯಾಸ ಮಾಡಿದ್ದನ್ನು ಅವಳು ಜ್ಞಾಪಿಸ್ಕೊತಾರೆ. ಅತ್ಯಂತ ಕನ್ನಡದ ಒಬ್ಬ ಮಹಾನ್ ನಟ ವಿಷ್ಣುವರ್ಧನ್, ಕನ್ನಡದ ಒಬ್ಬ ಯಜಮಾನ, ಆ ಯಜಮಾನನ ಪತ್ನಿ ಒಬ್ಬ ಯಜಮಾನಿ ಇವತ್ತಿಲ್ಲಿರತಕ್ಕಂಥದ್ದು ನಮ್ಮ ಸೌಭಾಗ್ಯ. ಅವರಿಗೆ ಈ ಪುಸ್ತಕವನ್ನು ನಾನು ಕೃತಜ್ಞತಾಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ನನ್ನ ಪರವಾಗಿ ಕೂಡ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ ಅರ್ಪಿಸ್ತೇನೆ. ಮಂಜುನಾಥ್ ಸರ್ ನನಗೆ ಆ್ಯಕ್ಚುಲಿ 2 ತಿಂಗಳ ಮುಂಚೆನೇ ಕಾಲ್ ಮಾಡಿ ಹೇಳಿದ್ರು, ಹೀಗೆ ಉಂಟು ಬರಬೇಕಮ್ಮ ನೀವು ಅಂತೇಳಿ. ಸೊ ಆಯಿತು ಸರ್ ಅಂತ ಒಪ್ಕೊಂಡು ಅವರ ಒಂದು ಇನ್ಸ್ಟಿಟ್ಯೂಟ್ನ ಸರ್ ನಂಗೆ ನೋಡಬೇಕಿತ್ತು. ಯಾಕಂದರೆ ಅವರು ಒಂದು ಇಂಥ ಮಹತ್ತರ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ, ಮಹತ್ತರವಾಗಿ ಎಲ್ಲರನ್ನು ಗುರುತಿಸಿ ಒಂದು ಈ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ. ಇಂಥ ದೊಡ್ಡ ಇನ್ಸ್ಟಿಟ್ಯೂಟ್ ಯಾವುದಪ್ಪ ಅಂತ ನನಗೂ ಸಹ ಆ್ಯಕ್ಚುಲಿ ಸ್ವಲ್ಪ ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ಅವರನ್ನು ನೋಡಿ, ಅವರ ಇನ್ಸ್ಟಿಟ್ಯೂಟು, ಅವರ ಫ್ಯಾಮಿಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಎಲ್ಲ ಕ್ಷೇತ್ರದವ್ರು ಕರೆದು ಬಿಟ್ಟು ಇಷ್ಟೊಂದು ಅವರಿಗೆ ಸನ್ಮಾನ ಮಾಡಿ ಆಮೇಲೆ ಒಂದು ಎಜುಕೇಷನ್ ಆ ಒಂದು ಲೆವೆಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಅವರಿಗೆ ನಾವೆಲ್ಲರೂ ಧನ್ಯವಾದ ಅರ್ಪಿಸಬೇಕು. ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಳ್ಳೆಯ ಒಂದು ಇನ್ಸ್ಟಿಟ್ಯೂಟ್ ಅವರು ಪ್ರಾರಂಭಿಸಿ ಇಷ್ಟೊಂದು ಮಹತ್ತರ ಸಾಧನೆ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲರೂ ಅವರಿಗೆ ದೇವರಲ್ಲಿ ತುಂಬ ಪ್ರಾರ್ಥಿಸಬೇಕು. ಇಂಥ ಒಂದು ವ್ಯಕ್ತಿಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ನಾನು ಹುಟ್ಟಿ ಬೆಳೆದದ್ದು ಸೋಮೇಶ್ವರ ಉಳ್ಳಾಲ ಗ್ರಾಮ. ನನ್ನ ಕ್ರೀಡೆಗೆ ಒಂದು ಸ್ಫೂರ್ತಿ ಅಂದರೆ ನಮ್ಮಮ್ಮ ಒಂದು 4 ಗಂಟೆಗೆ ಗೆದ್ದುಬಿಟ್ಟು ಅವರು ನಮ್ಮನ್ನು ಕ್ರೀಡೆಗೆ ಕರ್ಕೊಂಡು ಹೋಗಿ ಮಂಗಳ ಸ್ಟೇಡಿಯಂ ಪ್ರಾಕ್ಟೀಸ್ ಮಾಡಿಸಿ, ಯಾಕಂದರೆ ನಮ್ಮ ತಂದೆ ಏರ್ ಫೋರ್ಸಲ್ಲಿದ್ದರು. ಸೊ ಅವರು ದೇಶ ಕಾಯುವ ಸೇವೆ, ನಮ್ಮನ್ನು ಕಾಯುವ ಸೇವೆ ಮಾಡ್ತಿದ್ರು. ಹಾಗಾಗಿ ಅವರ ಒಂದು ಕಷ್ಟವೋ ಅಲ್ಲ, ಅವರು ಶ್ರಮ ಪಟ್ಟಿದ್ದಕ್ಕೆ ನಾವೊಂದು ಒಲಿಂಪಿಯನ್ ಆಗಿದ್ದೇನೆ. ಸೊ ಅವರಿಗೆ ನಾನು ತುಂಬ ಧನ್ಯವಾದ ಅರ್ಪಿಸಿ. ಹಾಗೂ ನನ್ನ ತಂದೆಯು ಅವ್ರು ತುಂಬಾ ಅವ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರು. ಅವ್ರು ತುಂಬಾ ನಮ್ಮ ಕ್ರೀಡಾ ಕ್ಷೇತ್ರ, ಯಾಕೆಂದರೆ ಹೆಣ್ಣು ಮಕ್ಕಳು ಅಂತ ಹೇಳಿದ ತಕ್ಷಣ ಎಲ್ಲರೂ ಒಳಗೆ ಕೂರಿಸ್ತಾರೆ. ಯಾಕಪ್ಪ ಹೆಣ್ಣು ಮಕ್ಕಳನ್ನು ಕಳಿಸ್ತೀಯಾ ಹೊರಗೆ, ಏನು ಇವ್ರದ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ತಂದೆ ತಾಯಿ ಯಾವತ್ತೂ ನಮಗೆ ಹಾಗೆ ಮಾಡಲಿಲ್ಲ. ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಯಾವತ್ತೂ ಹೋಗಿ ನೀವು ಜಯಿಸ್ಕೊಂಡು ಬರ್ತೀರಾ ಅಂತೇಳಿ ಹೇಳಿ ಯಾವಾಗ ನಮ್ಮ ಹುರಿದುಂಬಿಸಿ ನಮ್ಮನ್ನು ಕಳಿಸಿದವರು. ಸೊ ಹಾಗೆ ನನಗೆ ಒಂದು ಮಗಳಿದ್ದಾಳೆ, 13 ವರ್ಷ. ಈಗ ಅವಳು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿ ಈಗ ನ್ಯಾಷನಲ್ ರೆಕಾರ್ಡ್ ಮಾಡ್ತಿದ್ದಾಳೆ. ಸೊ ನನಗೆ ನನ್ನ ತಾಯಿ ಹೇಗೆ ಸ್ಫೂರ್ತಿಯೋ ನಾನು ಅವಳಿಗೆ ಹಾಗೆ ಸ್ಫೂರ್ತಿಯಾಗಲಿ. ನಾನು ಒಲಿಂಪಿಕ್ಸ್ ಹೋಗಿದ್ರೂ ಸಹ ಅವರು ಒಲಿಂಪಿಕಲ್ಲಿ ಒಂದು ಮೆಡಲ್ ವಿನ್ ಆಗಿ ಬರಬೇಕಂದ್ರೆ ನನ್ನೊಂದು ತಾಯಿಯ ಆಸೆ. ಸೊ ಈ ಒಂದು ದೊಡ್ಡ ಒಂದು ಸಾಧನೆಗೆ ನನಗೆ ಎಲ್ಲರ ನಿಮ್ಮ ಆಶೀರ್ವಾದ ಬೇಕು. ಸೊ ದೇವರಲ್ಲಿ ನಿಮ್ಮ ಆಶೀರ್ವಾದ ಪ್ರಾರ್ಥನಿಸ್ತೇನೆ. ಥ್ಯಾಂಕ್ ಯು. ಒಂದು ಶಿಕ್ಷಣ ಸಂಸ್ಥೆ ಕೇವಲ ಶಿಕ್ಷಣಕ್ಕಾಗಿ ಮಾತ್ರ, ಅಕಾಡೆಮಿಕ್ ಆದಂತಹ ಚೌಕಟ್ಟಿಗೆ ಮಾತ್ರ ಸೀಮಿತವಾಗದೆ ಅಲ್ಲಿ ನಾಡಿನ ಕಲೆ ಸಮಸ್ತವನ್ನು ಪರಿಚಯಿಸಿ, ವಿದ್ಯಾರ್ಥಿಗಳಿಗೆ ಹಾಗೂ ನಾಡಿನವರಿಗೆ ಪರಿಚಯಿಸಿ ಶಿಕ್ಷಣದ ಚೌಕಟ್ಟಿನ ವಿಸ್ತರಣೆಗೆ ಇಲ್ಲಿ ಪ್ರಯತ್ನ ಪಡ್ತಾ ಇರುವುದನ್ನು ಕಂಡು ಸಂತೋಷ ಆಗಿದೆ. ಅದರ ಒಂದು ಭಾಗವಾಗಿ ಬಹುಶಃ ಈ ಪ್ರಶಸ್ತಿ ವಿತರಣೆಯನ್ನು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಗುರುತಿಸಿ ಮಂಜುನಾಥ ರೇವಣ್ಕರ್ ಹಾಗೂ ಅವರ ಬಳಗ ಮಾಡ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅವರಿಗೆ ಈ ಕ್ಷೇತ್ರದಲ್ಲಿ ಮುನ್ನಡೆಯಲು ಇನ್ನಷ್ಟು ಹೆಚ್ಚಿನ ಶಕ್ತಿ ದೊರೆಯಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎಲ್ಲರನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. 1939 ಮಾರ್ಚ್ 22ರಂದು ಕೆ. ನಾರಾಯಣ ಭಟ್ ಹಾಗೂ ಲಕ್ಷ್ಮೀ ಅಮ್ಮನವರ ಪುತ್ರನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ಜನಿಸಿದರು. ವಿಟ್ಲದ ಕೊಡಪದವು ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಇವರು ಎಳೆಯ ಪ್ರಾಯದಲ್ಲಿಯೇ ಯಕ್ಷಗಾನದತ್ತ ತಮ್ಮ ಒಲವನ್ನು ಹರಿಸಿದರು. 1951ರಲ್ಲಿ ಯಕ್ಷಗಾನ ತಂಡವನ್ನು ಸೇರಿದ ಇವರ ಯಕ್ಷಗಾನ ಕ್ಷೇತ್ರದ ಅನುಭವ ಅಪಾರ. ಯಕ್ಷಗಾನದ ವಿವಿಧ ವೇಷಗಳಾದ ಬಾಲಗೋಪಾಲ, ಮುಖ್ಯ ಸ್ತ್ರೀ ವೇಷ, ಕಚ್ಚಿ ವೇಷ, ಕುಂಡು ವೇಷ, ಕಿರೀಟ ವೇಷ, ಬಣ್ಣದ ವೇಷ, ಹಾಸ್ಯ ಹೀಗೆ ಹಲವಾರು ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಇವರದು. ಇವರು ಧರ್ಮಸ್ಥಳ ಮೇಳ, ಮುಲ್ಕಿ ಮೇಳ, ಕೂಡ್ಲು ಮೇಳ, ಸುರತ್ಕಲ್ ಮೇಳ ಹೀಗೆ ಅನೇಕ ಪ್ರತಿಷ್ಠಿತ ಯಕ್ಷಗಾನ ಮಂಡಳಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಯಕ್ಷಗಾನದಲ್ಲಿನ ಇವರ ಸಾಧನೆಯನ್ನು ಗುರುತಿಸಿ ಇವರನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಜಾನಪದ ಯಕ್ಷಗಾನ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹೀಗೆ ಇವರು ಯಕ್ಷಗಾನದಲ್ಲಿ ಮಾತ್ರವಲ್ಲದೆ ಇತರ ಕಲಾ ಪ್ರಕಾರಗಳಾದ ಅವುಗಳಲ್ಲಿಯೂ ತಮ್ಮದೇ ಆದಂತಹ
ಸಹ ಛಾಪನ್ನು ಮೂಡಿಸಿದ್ದಾರೆ. ಇಂತಹ ಸಕಲ ಕಲಾವಲ್ಲಭರಾದಂತಹ ಹಿರಿಯ ಚೇತನ ನಮ್ಮಿ ಸೂರಜ್ ಕಲಾಸಿರಿ 2018ರ ಸಮ್ಮೇಳನಾಧ್ಯಕ್ಷರೆಂದು ಪರಿಚಯಿಸಲು ಹೆಮ್ಮೆ ಎನಿಸುತ್ತದೆ. ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದವರು ಡಾಕ್ಟರ್ ಎನ್ ವಿನಯ್ ಹೆಗ್ಡೆ. ನಾವೆಲ್ಲರೂ ಕೇಳಿರುವಂತಹ ಹೆಸರು ನಿಟ್ಟೆ ವಿದ್ಯಾಸಂಸ್ಥೆ. ಈ ಸಂಸ್ಥೆಯ ಅಧ್ಯಕ್ಷರು. ವಂದನೆಗಳು. ಇಲ್ಲಿ ಹಲವು ಮಂದಿ ಶ್ರೇಷ್ಠ ವ್ಯಕ್ತಿಗಳನ್ನು ನೀವು ಕರೆದು ಅವರನ್ನು ಸನ್ಮಾನ ಮಾಡಿದ್ದೀರಿ. ಈ ಸನ್ಮಾನ ಖಂಡಿತವಾಗಿಯೂ ಅವರ ವರ್ಚಸ್ಸನ್ನು ಹೆಚ್ಚಿಸುವುದಿಲ್ಲ, ಆದರೆ ಈ ಪರಿಸರದ ವರ್ಚಸ್ಸನ್ನು ಖಂಡಿತವಾಗಿಯೂ ಎತ್ತರಕ್ಕೆ ಕೊಂಡು ಹೋಗ್ತದೆ ಅಂತ ನನ್ನ ಭಾವನೆ. ಶ್ರೇಷ್ಠ ವ್ಯಕ್ತಿಗಳು ಹಲವಾರು ಮಂದಿಗಳು ಇದ್ದಾರೆ, ಅವರು ನಾನು ಹೆಸರಿಸಲಿಕ್ಕೆ ಹೋಗುವುದಿಲ್ಲ. ಸಿನಿಮಾದಲ್ಲಿ ಇರ್ಬೋದು, ಪುಸ್ತಕ ಬರೆಯುವುದರಲ್ಲಿ ಇರ್ಬೋದು, ಯಕ್ಷಗಾನದಲ್ಲಿ ಇರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ಎಲ್ಲದರಲ್ಲಿ ಕೂಡ ಅದರಲ್ಲಿ ಕೂಡ ಪ್ರಾಮುಖ್ಯವಾಗಿ ಉದ್ಯಮದಲ್ಲಿದ್ದಂಥ ವ್ಯಕ್ತಿಗಳನ್ನು ನೀವು ಗುರುತಿಸಿದ್ದೀರಿ. ಇದು ಮುಂದಿನ ಜನಾಂಗಕ್ಕೆ ಒಂದು ಉದಾಹರಣೆ ಆಗ್ತದೆ ನಾನು ಭಾವಿಸ್ತೇನೆ. ಈ ಶಾಲೆ ಹಲವರಿಗೆ ಉಪಯೋಗವಾಗುವಂಥ ಒಂದು ಸಂಸ್ಥೆ ಅಂತ ನಾನು ತಿಳಿದಿದ್ದೇನೆ. ಈಗ ಹೇಳಿದ ಹಾಗೆ ಜೀವನದಲ್ಲಿ ವಂಚಿಸಲ್ಪಟ್ಟ ಹಲವಾರು ವಿದ್ಯಾರ್ಥಿಗಳನ್ನು ನೀವು ಇಲ್ಲಿ ಕರೆತಂದು ಅವರಿಗೆ ಉತ್ಕೃಷ್ಟವಾದ ವಿದ್ಯೆಯನ್ನು ಕೊಟ್ಟು ಇನ್ನು ಮುಂದಕ್ಕೆ ಒಬ್ಬ ಶ್ರೇಷ್ಠ ನಾಗರಿಕನಾಗಿ ಮಾಡುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ರೇವಣ್ಕರ್ರನ್ನು ಶ್ಲಾಘಿಸಲು ಇಚ್ಛಿಸ್ತೇನೆ. ಈ ಶಾಲೆ ಒಂದು ಬರೀ ಶಾಲೆ ಅಲ್ಲ, ಈ ಶಾಲೆ ವಂಚಿತರಾದವರನ್ನು ಹಲವರನ್ನು ನೀವು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಿ. ಈ ಕೆಲಸ ವ್ಯಕ್ತಿಗತವಾಗಿ ನನಗೆ ಭಗವಂತ ಮೆಚ್ಚುವಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಹಲವರ ಪರಿಚಯ ಅವರಿಗೂ ನನಗಿಲ್ಲ, ಇಲ್ಲದಿದ್ದರೂ ನನಗೂ ಅವರ ಪರಿಚಯ ಇದೆ. ಯಾಕೆಂದರೆ ಈಗ ಪೂಜಾರಿ ಶ್ರೀಮತಿ ಪೂಜಾರಿ ಆಗಿರ್ಬೋದು, ಗೋವಿಂದ ಭಟ್ರಾಗಿರ್ಬೋದು, ಅದರ ರೇವಣ್ಕರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಜೀವನದಲ್ಲಿ ಶ್ರೇಷ್ಠತೆ ಪಡೆದಂಥ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಅವರು ಅವರ ಶ್ರೇಷ್ಠತೆಯಿಂದಲೇ ಶ್ರೇಷ್ಠತೆಯನ್ನು ಪಡೆದಿದ್ದಾರೆ. ಇಂಥ ಜನಗಳನ್ನು ಗುರುತಿಸುವುದು ಒಂದು ಬಹಳ ಕಷ್ಟದ ಕೆಲಸ. ಆದರೆ ರೇವಣ್ಕರ್ನವರು ಮತ್ತು ಅವರ ಕುಟುಂಬಿಕರು ಸೇರಿ ಒಂದು ಭಗವಂತ ಮೆಚ್ಚುವಂಥ ಕೆಲಸ ಮಾಡಿದ್ದೀರಿ. ಭಗವಂತ ನಿಮಗೆ ದೀರ್ಘಾಯುಷ್ಯ ಕೊಡಲಿ. ಅದಕ್ಕೆಂದರೆ ನಾನು ಭಾಳ ಅವರಿಗಿಂತ ಹಿರಿಯವ, ನಾನು ಆಶೀರ್ವಾದ ಮಾಡೋದು ಖಂಡಿತವಾಗಿಯೂ ಒಂದು ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೇನೆ. ಅವರು ಜೀವನದಲ್ಲಿ ಶ್ರೇಷ್ಠತೆ ಪಡೆಯಬೇಕು. ಅವರ ಕುಟುಂಬಿಕರಿಗೂ ಕೂಡ ಅವರ ತಂದೆಯಾಗಿ ಶ್ರೇಷ್ಠತೆ ಪಡೆದು ಸಮಾಜಕ್ಕೆ ತಾವು ಪಡೆದ ಸಹಕಾರದಿಂದ ಅರ್ಪಣೆ ಮಾಡುವಂಥ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವೀರೇಂದ್ರ ಹೆಗ್ಡೆಯವರು ಉದ್ಘಾಟನೆಗೊಳಿಸಿದಂಥ ಈ ಕಾರ್ಯಕ್ರಮ ಸರ್ವರ ಆಶೀರ್ವಾದ, ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಸಾಗಿ ಬಂತು. ನಾನು ಹೇಳಲಿಕ್ಕೆ ಬಯಸುವುದಿಷ್ಟೇ, ನಾನು ಈ ಊರಿನವಳೆ. ನಮ್ಮ ಮಾತನ್ನು ಎಲ್ಲರೂ ಯಾವಾಗಲೂ ಕೇಳ್ತಾರೆ. ಆದರೆ ಒಂದು ಮಾತ್ರ ಸತ್ಯ, ತಾಯಿಯ ಹೊಟ್ಟೆಯಿಂದ ಬರುವಾಗ ಹೆಸರಿರುವುದಿಲ್ಲ, ಉಸಿರಿರುತ್ತದೆ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ತಾಯಿ ಇಟ್ಟಂಥ ಹೆಸರು ಇರುತ್ತದೆ. ಈ 4 ದಿನದ ಜೀವನದ ಮಧ್ಯೆ ತಾಯಿ ಇಟ್ಟಂಥ ಹೆಸರಿನಲ್ಲಿ ನಾವೆಲ್ಲರೂ ಮಾಡಿದಂಥ ಸಾಧನೆಗಳು ನಿಜವಾಗಿ ಕೂಡ ಶಾಶ್ವತವಾಗಿರುತ್ತದೆ. ಆ ನೆಲೆಯಲ್ಲಿ ಇವತ್ತಿನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸನ್ಮಾನಿತರು ಕೂಡ ಅವರ ಜೀವಿತಾವಧಿಯಲ್ಲಿ ಮಾಡಿದಂಥ ಜೀವನದ ಸಾಧನೆಗಳಿಗೆ ಸಾಕ್ಷಿ ಎಂಬಂತೆ ಇವತ್ತು ಅವರು ಸನ್ಮಾನವನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ. ಬಹುಶಃ ಇಂತಹ ಕಾರ್ಯಕ್ರಮ, ಗ್ರಾಮೀಣ ಪ್ರದೇಶದ ಕಾರ್ಯಕ್ರಮ, ನಮ್ಮ ಗ್ರಾಮೀಣ ಮಕ್ಕಳು ಓದ್ತಿರ್ತಕ್ಕಂಥ, ಬಡವರ ಮಕ್ಕಳು ಓದ್ತಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ
ನಮ್ಮ ಎದುರಿಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಮಾದರಿಯಾಗಿದೆ ಅಂತ ಹೇಳಿದರೆ, ಇಂತಹ ವೇದಿಕೆಗೆ ನಮ್ಮ ಮುಂದಿನ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸಾಧನೆಯನ್ನ ಮಾಡಿಕೊಂಡು ಇಂತಹ ವೇದಿಕೆಯಲ್ಲಿ ಬರುವಂತಾಗಲಿ ಅಂತೇಳಿ ನಾನು ದೇವರಿಗೆ ಆಶೀರ್ವಾದವನ್ನು ಪಡೆದುಕೊಂಡು, ಇದು ಸೂರಜ್ ಕಲಾಸಿರಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಕೂಡ ಒಂದು ಮೆರುಗನ್ನು ಇರ್ತದೆ. ನಮ್ಮ ಮಕ್ಕಳು ಇಂತಹ ಸ್ಥಾನಕ್ಕೆ ಬರಬೇಕು, ಆವಾಗ ಖಂಡಿತವಾಗಿ ಕೂಡ ಗ್ರಾಮೀಣ ಪ್ರದೇಶದ ಮಗು ಕೂಡ ಇಂತಹ ವೇದಿಕೆಯಲ್ಲಿ ಕುಳಿತುಕೊಳ್ಳುವ ಆಗಲಿ ಅಂತೇಳಿ ನಾನು ದೇವರ ಹತ್ರ ಆಶೀರ್ವದಿಸಿ, ವಿಶೇಷವಾಗಿ ಸೂರಜ್ ಈ ಒಂದು ಶಿಕ್ಷಣ ಸಂಸ್ಥೆ ಎಲ್ಲರೂ ಹೇಳಿದ ಹಾಗೆ ಬಡ ಮಕ್ಕಳು ಹಾಗೆ ತುಂಬ ವಿದ್ಯೆಯಿಂದ ಹಿಂದುಳಿದ ಮಕ್ಕಳನ್ನು ಕೂಡ ಕರೆಸಿ ಅವರನ್ನು ಕೂಡ SLCಯಲ್ಲಿ ಅಂಕದಲ್ಲಿ ಉತ್ತಮ ಅಂಕವನ್ನು ಪಡೆಸಿ ನಿಜವಾಗಿ ಕೂಡ ಅವರನ್ನು ಜ್ಞಾನವಂತರನ್ನಾಗಿ ಮಾಡಿದಂಥ ಈ ಶಿಕ್ಷಣ ಸಂಸ್ಥೆಗೆ ಸದಾ ದೇವರ ಆಶೀರ್ವಾದ ಇದೆ. ತಮಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ನಮನವನ್ನು ಸಲ್ಲಿಸಿ, ಹಾಗೆ ಇವತ್ತಿನ ಕಾರ್ಯಕ್ರಮದ ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ಗಳಿಸಿದಂಥ ನಮ್ಮೆಲ್ಲರ ಹೆಮ್ಮೆಯ ಮಾತೆ, ಈ ರಾಜ್ಯ ಕಂಡಂತಹ ದೇಶ ಕಂಡಂತಹ ಅಪ್ರತಿಮ ಕಲಾವಿದೆ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಭಾರತಿ ವಿಶ್ವನ್ ಮೇಡಮ್ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಇಂತಹ ಗ್ರಾಮೀಣ ಪ್ರದೇಶಕ್ಕೆ ತಾವು ಪಾದಾರ್ಪಣೆಯನ್ನು ಮಾಡಿದ್ದೀರಿ. ನಮ್ಮ ಜನತೆಗೆ ರೇವಣ್ಕರ್ ಸರ್ ಅವರು ಕೊಟ್ಟಂತಹ ಕೊಡುಗೆ ಏನು ಅಂತೇಳಿದರೆ, ಇಂತಹ ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳಿಗೆ, ನನ್ನ ಊರಿನ ಜನತೆಗೆ ತಮ್ಮೆಲ್ಲರನ್ನು ನೋಡುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಸೂರಜ್ ರೇವಣ್ಕರ್ ಅವರ ಕುಟುಂಬಕ್ಕೂ ಅವರಿಗೂ ನಾನು ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯೆಯಾಗಿ ಶುಭವನ್ನು ಹಾರೈಸಿ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್. ಈ ಪ್ರಪಂಚದ ಪ್ರತಿಯೊಂದು ಚಲನಗಳು, ನಡಿಗೆಗಳು ಭಗವಂತನಾದಂತಹ ನಟರಾಜನ ಆಂಗಿಕಾಭಿನಯವೆಂದು, ಈ ಭುವನದಲ್ಲಿ ಅದನ್ನಲ್ಲದೆ ಬೇರೆ ಯಾವುದನ್ನೂ ನೋಡುವುದಕ್ಕೆ ಸಾಧ್ಯವಿಲ್ಲವೆಂದು ಎಲ್ಲ ಪ್ರಾಣಿಗಳ, ಪಶುಗಳ ದೇಹವನ್ನು ಧರಿಸಿದ ಪ್ರತಿಯೊಬ್ಬ ಜೀವನ ಮಾತುಗಳು ಆತನ ವಾಚಿಕಾಭಿನಯವೆಂದು, ವಾಚಿಕಂ ಸರ್ವವಾಂಗ್ಮಯ. ಆಕಾಶ, ನಕ್ಷತ್ರ, ಚಂದ್ರ, ಸೂರ್ಯ, ಪ್ರಾಕೃತಿಕವಾದಂತಹ ವೈವಿಧ್ಯ, ಇದೆಲ್ಲ ಆ ಭಗವಂತನ ಆಹಾರ್ಯಾಭಿನಯವೆಂದು, ಸ್ವಯಂ ಸ್ಫೂರ್ತಿಯಿಂದ ಬರುವಂತಹ ಕಣ್ಣೀರೋ, ದೇಹ ನಡುವಿಕೆಯೋ, ಇದೆಲ್ಲ ನಟರಾಜನ ಸಾತ್ವಿಕಾಭಿನಯವೆಂದು ಹೇಳ್ತಾರೆ. ಜನ್ಮಾಂತರವಾದಂತಹ ಸಂಸ್ಕಾರ ವಿಶೇಷದಿಂದ ಮನುಷ್ಯನಿಗೆ ಕುಶಲ ಕಲೆಗಳು ಪ್ರಾಪ್ತವಾಗುತ್ತವೆ, ಹೀಗೆ ಶಾಸ್ತ್ರಜ್ಞರ ಅಭಿಪ್ರಾಯ. ವಿದ್ಯೆಯಿಂದ ಅಮೃತತ್ವ ಪ್ರಾಪ್ತಿಸ್ತದೆ, ವಿದ್ಯೆಯಿಂದ ವಿನಯ ಉಂಟಾಗ್ತದೆ, ವಿದ್ಯಾವಂತನಾದವನು ವಿನಯಶೀಲನೂ ಆಗಿರ್ತಾನೆ. ಯಾವುದನ್ನು ಪೂರ್ವ ಸೂರಿಗಳು ಹೇಳಿದರೋ ಅದನ್ನೆಲ್ಲ ನಾವು ಜ್ಞಾಪಕಕ್ಕೆ ತಂದುಕೊಂಡಾಗ, ಕುಮಟದಿಂದ ಈ ಕಡೆಗೆ ಬಂದಂತಹ ಮಂಜುನಾಥರು ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಕ್ಕಳೆಲ್ಲ ವಿದ್ಯಾವಂತರಾಗಬೇಕು, ಜೀವನೋತ್ಕರ್ಷವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಈ ಸದಾಶಯ ಅವರಲ್ಲಿದ್ದ ಕಾರಣವೇ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವುದಕ್ಕೆ ಸಾಧ್ಯವಿದ್ದರೆ, ಅನುಕೂಲ ಅವಕಾಶಗಳಿದ್ದರೂ ಇಲ್ಲಿನ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವುದಕ್ಕೆ ಮುಂದಾದ. ಮುಡಿಪಿನಂತಹ ಸಾಮಾನ್ಯ ಪ್ರದೇಶದಲ್ಲಿ ಇದು ಪ್ರಸಿದ್ಧವಾದಂತಹ ಕ್ಷೇತ್ರವೇನೂ ಅಲ್ಲ. ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಬೇಕು ಎಂಬ ಹಂಬಲವುಳ್ಳವರಿಗೆ ಅನುಕೂಲವಾಗಲಿ ಎಂಬ ಆಶೆಯಿಂದಲೇ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಯಿತು. ವಿದ್ಯಾವಂತನು ವಿನಯಶೀಲನೂ ಆಗಿರ್ತಾನೆ ಎಂಬುದು
ಪೂರ್ವಸೂರಿಗಳ ಅಭಿಪ್ರಾಯ, ಅನ್ಯಥಾ ಯಾರೂ ಭಾವಿಸಬೇಡಿ. ನಾನು ಮಾತನಾಡುವುದು ಉದ್ದಕ್ಕೂ ಆಂಗ್ಲ ಪದಗಳನ್ನು ದಯವಿಟ್ಟು ಬಳಸಿಕೊಳ್ಳುವುದೇ ಯಾವುದೇ ಕಾರಣಕ್ಕಾಗಿ. ನಾನು ಭಾಷಣದ ಉದ್ದಕ್ಕೂ ಆಂಗ್ಲ ಪದವನ್ನು ಬಳಸುವುದಿಲ್ಲ, ನೀವು ನೆನಪಿಟ್ಟುಕೊಳ್ಳಿ. ಈ ಸಂಸ್ಥೆ ಹೇಗೆ ಬೆಳೆಯಬೇಕು, ಹೇಗಿರಬೇಕು ಎಂಬ ಆಶೆ ಅವರಿಗಿತ್ತು. ಸೂರಜ್ ಕಲಾಸಿರಿ 3 ದಿನಗಳಲ್ಲಿ ನಾನು ಕಂಡ. ಸೂರ್ಯ ತನ್ನ ಕಿರಣಗಳನ್ನು ಬೀರಿ ಜಡ ಜಗತ್ತನ್ನು ಜಾಗೃತಗೊಳಿಸುವಂತೆ ಈ ಶಿಕ್ಷಣ ಸಂಸ್ಥೆ, ಸೂರಜ್ ಶಿಕ್ಷಣ ಸಂಸ್ಥೆ, ಮಕ್ಕಳ ಅಂತರಂಗವನ್ನು ಬೆಳಗುವುದಕ್ಕೆ ಕಾರಣವಾಗ್ತದೆ. ವಾಗ್ದೇವತೆಯನ್ನು ನಾವು ಕಲಾ ಕಾಷ್ಟಾದಿ ರೂಪಿಣಿ ಇತ್ಯಾದಿ ಹೆಸರಿನಿಂದ ಗುರುತಿಸ್ತೇವೆ, ಗಮನಿಸ್ತೇವೆ. ಕಲಾಸ್ವರೂಪಿಣಿಯಾದಂತಹ ವಾಗ್ದೇವಿ ಮಕ್ಕಳನ್ನು ಅನುಗ್ರಹಿಸುವುದಕ್ಕೆ ಯಾವ ರೀತಿಯಲ್ಲಿ ಮುಂದಾಗ್ತಾಳೆ, ಆ ಕಲಾ ಸಂಪತ್ತು ಅವರಲ್ಲಿ ಹೇಗೆ ವೃದ್ಧಿಯಾಗ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಇಲ್ಲಿರುವಂತಹ ಅಧ್ಯಾಪಕ ವೃಂದದವರು, ಇಲ್ಲಿರುವಂತಹ ವಿವೇಕಿಗಳಾದ ಬೋಧಕರು ಮಕ್ಕಳಲ್ಲಿ ಸೂಕ್ತವಾಗಿರುವಂತಹ ಪ್ರತಿಭೆಯನ್ನು ಪ್ರಕಟಗೊಳಿಸುವುದಕ್ಕೆ ಸಹಕಾರವನ್ನು ನೀಡ್ತಾರೆ. ಎಲ್ಲೇ ಆಗಲಿ, ಯಾರೇ ಆಗಲಿ, ಎಲ್ಲರೂ ಸಮಾನತೆಯನ್ನು ನಾವು ಕಾಣಬೇಕು. ನಮ್ಮ ಶಾಸ್ತ್ರ ಹೇಳ್ತದೆ, ಅಮೃತಸ್ಯ ಪುತ್ರ, ಎಲ್ಲರೂ ಅಮೃತ ಪುತ್ರರು. ಅವರಲ್ಲಿರುವಂತಹ ಲೋಪದೋಷಗಳನ್ನು ನಾವು ಕಾಣುವುದು ಮಾತ್ರ, ಯಾರಲ್ಲಿಯೂ ಅದಿಲ್ಲ, ಅದು ಅವರಿಗೆ ತಿಳಿವಿಗೆ ಬರುವಂತೆ ಮಾಡಬೇಕು. ಅದಕ್ಕಾಗಿ ವಿದ್ಯೆ ಬೇಕು. ಕೇವಲ ಜೀವನೋಪಾಯಕ್ಕಾಗಿ ನಾವೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದಲ್ಲ. ಅಕ್ಷರ ಜ್ಞಾನ ಮಕ್ಕಳಿಗುಂಟಾಗಲಿ. ಯಾವುದನ್ನು ಕ್ಷರವೆಂದು ಶಾಸ್ತ್ರಜ್ಞರು ಹೇಳಿದರೋ ಅದರ ಬಗ್ಗೆಯೂ ತಿಳುವಳಿಕೆ ಉಂಟಾಗಲಿ. ಯಾವುದು ಕ್ಷೀಣಿಸತಕ್ಕದ್ದೋ, ಯಾವುದು ನಾಶವಾಗತಕ್ಕದ್ದೋ, ಏತರಿಂದ ಪತನ ಉಂಟಾಗುವುದಕ್ಕೆ ಸಾಧ್ಯವೋ ಅದೆಲ್ಲ ಉಳಿದು ನಮಗೆ ಅಕ್ಷರತ್ವ ಪ್ರಾಪ್ತವಾಗಲಿ, ಅಕ್ಷರ ಸಿದ್ಧಿಯಾಗಲಿ ಎಂಬ ಆಶಯ ಶಿಕ್ಷಣ ಸಂಸ್ಥೆಗಳಲ್ಲಿ. ಜೀವನೋಪಾಯಕ್ಕಾಗಿ ನಾವು ಸಂಪಾದಿಸಿಕೊಳ್ಳುವಂತಹ ವಿದ್ಯೆಗಳು ಶಾಸ್ತ್ರ ಪರಿಭಾಷೆಯಲ್ಲಿ ಅಪರಾವಿದ್ಯೆ ಎಂದೆನಿಸಿಕೊಳ್ತದೆ. ಗಣಿತವಿರ್ಬೋದು, ಭೌತಶಾಸ್ತ್ರವಿರ್ಬೋದು, ವೈದ್ಯಕೀಯ ವೃತ್ತಿ ಇರ್ಬೋದು ಇತ್ಯಾದಿ. ಯಾವುದು ಜನ್ಮಾಂತರದ ಸಂಸ್ಕಾರ ವಿಶೇಷದಿಂದ ಪ್ರಾಪ್ತಿಸ್ತದೋ ಅದನ್ನು ಕುಶಲ ವಿದ್ಯೆಗಳು ಅಂತ ಕರೆಯುತ್ತೇವೆ. ಇದನ್ನೇ ರೂಢವಾಗಿ ಕಲೆಗಳು ಎಂದು ನಾವು ವಿವರಿಸುವುದಕ್ಕೆ ಮುಂದಾಗ್ತೇವೆ. ಕಲಾಸಿರಿ ಎಂದರೆ ಅದೇ. ಇಂದು ನಾವು ನಾಟಕವನ್ನು ನೋಡಿದೆವು, ನಿನ್ನೆ ಹಾಡನ್ನು ಕೇಳಿದೆವು, ಸುಗಮ ಸಂಗೀತವನ್ನು ಕೇಳಿದೆವು, ಹಾಗೆಯೇ ಕೋಲಾಟ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ನೋಡುವುದಕ್ಕೆ ಅವಕಾಶವನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಆ ಕಲಾ ಪ್ರಕಾರಗಳನ್ನು ತೋರಿಸಿಕೊಡಬೇಕು ಎಂಬ ನಿಬಂಧನೆ ಏನೂ ಇಲ್ಲ. ಇದರಲ್ಲಿ ಅವರ ಅಂತರಂಗ ಏನು ಎಂಬುದು ಪ್ರಕಟವಾಗ್ತದೆ. ಮಕ್ಕಳು ತಮ್ಮ ಅಂತರಂಗವನ್ನು ತೆರೆದಿಟ್ಟು ತಮ್ಮ ಜೀವನ ಕ್ರಮವನ್ನು ರೂಪಿಸುವುದಕ್ಕೆ ಹೇಗೆ ಸಿದ್ಧರಾಗ್ತಾರೆ ಎಂಬುದನ್ನು ಕಲಾಪ್ರಜ್ಞೆಯಿಂದ ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಇದನ್ನು ಪ್ರಾಯಶಃ ರೇವಣ್ಕರ್ ದಂಪತಿಗಳು ತಿಳಿದಿರಬೇಕು ಅಂತ ನನಗನ್ನಿಸ್ತದೆ. ಒಬ್ಬನ ಅಂತರಂಗವನ್ನು ಹೊಕ್ಕು ಅವನಲ್ಲಿ ಯಾವುದರ ಬಗ್ಗೆ ಆಸಕ್ತಿ ಇದೆ ಎಂಬುದನ್ನು ತಿಳಿದು ಆ ವಿಧಾನದಿಂದಲೇ ಅಧ್ಯಯನವನ್ನು ನಡೆಸುವುದಕ್ಕೆ ಅನುಕೂಲತೆಯನ್ನು
ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿಕೊಡಲಾಗ್ತದೆ. ಮಾತು ಹೆಚ್ಚಾದರೆ ಅದು ಪಥ್ಯವಾಗುವುದಿಲ್ಲ. ಯಾಕೆಂದರೆ ನಾನು ಆಟದಲ್ಲಿಯೂ ಅರ್ಥವನ್ನು ಹೇಳುವವ, ತಾಳಮದ್ದಳೆಯ ಊಟದಲ್ಲಿಯೂ ಅರ್ಥವನ್ನು ಹೇಳುವವ, ಪ್ರವಚನವನ್ನು ಮಾಡುವ. ಭಾಷಣ ಹೆಚ್ಚು ಪರಿಣಾಮಕಾರಿಯಾಗುವುದಿಲ್ಲ ಎಂಬುದು ನನಗೂ ಗೊತ್ತು. ನಾನು 3 ದಿನಗಳಿಂದ ಈ ಕಾರ್ಯಕ್ರಮಗಳನ್ನು ಕಂಡವನಾದ್ದರಿಂದ ಸರ್ವಾಧ್ಯಕ್ಷ ಎಂಬ ಒಂದು ಸ್ಥಾನವನ್ನು ನನಗೆ ಮಂಜುನಾಥ್ ಕೊಟ್ಟ ಕಾರಣ ಇಷ್ಟಾದರೂ ನಾನು ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ನನಗಿದೆ. 3 ದಿನ ಇವರು ಏನು ಮಾಡಿದರು ಅಂತ ಯಾರೂ ಕೇಳಬಾರ್ದಲ್ಲ, ಅದಕ್ಕಾಗಿ ನಾನು ಮಾತನಾಡಲೇಬೇಕಾಗಿದೆ. ಆದರೆ ದೀರ್ಘವಾಗಿ ಮಾತನಾಡುವುದಕ್ಕೆ ಹೋಗೋದಿಲ್ಲ. 3 ದಿನಗಳ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರೆ ಪ್ರಾಯಶಃ ಒಂದು 2-3 ಗಂಟೆ ಬೇಕಾಗಬಹುದು ಏನು. ಒಂದು ಪದ್ಯಕ್ಕೆ 1.5 ತಾಸು ಅರ್ಥ ಹೇಳ್ತಾರೆ. ಅದು ಪ್ರಿಯವಾಗ್ತದೋ ಇಲ್ವೋ ಎಂಬುದನ್ನು ಲಕ್ಷಿಸುವುದಿಲ್ಲ. ಆದರೆ ಈಗ ಅರ್ಥವನ್ನು ಕೇಳುವವರು ಕಡಿಮೆಯಾಗಿದ್ದಾರೆ, ಆದ್ದರಿಂದ ಮಾತನಾಡುವುದು ಕಡಿಮೆಯಾಗಿದೆ. ಕೇಳುಗರ ಸಹನೆಯನ್ನು ಕೆಡಿಸುವ ಪ್ರವೃತ್ತಿ ಭಾಷಣಕಾರನಲ್ಲಾಗಲಿ ಕಲಾವಿದನಲ್ಲಾಗಲಿ ಇರಲೇಬಾರದು ಅಂತ ನಾನು ಗ್ರಹಿಸ್ತೇನೆ. 3 ದಿನಗಳಲ್ಲಿ ಸೂರಜ್ ಕಲಾಸಿರಿ ಇದನ್ನು ಜನರ ಕಣ್ಣುಗಳಿಗೆ ಹಬ್ಬವಾಗುವಂತೆ, ಮನಸ್ಸಿಗೆ ತಂಪನ್ನು ನೀಡುವಂತೆ, ಬೌದ್ಧಿಕವಾಗಿ ಯೋಚಿಸುವುದಕ್ಕೆ ಅವಕಾಶವನ್ನು ಮಾಡುವಂತೆ ಒದಗಿಸಿದ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಇದು 2ನೇ ವರ್ಷದ ಕಾರ್ಯಕ್ರಮವಂತೆ. ಇದು ನಿರಂತರವಾಗಿ ನಡೆಯುತ್ತಾ ಬಂದಿದೆ. 3 ದಿನವಾಯಿತು, ಬರೋ ವರ್ಷಕ್ಕೊಂದು 5 ದಿನ ಮಾಡಿ, ಮತ್ತಿನ ವರ್ಷಕ್ಕೆ 1 ವಾರ ಮಾಡಿ, ಹೀಗೆ ಇದು ನಡೆಯುತ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ. 1 ತಿಂಗಳವರೆಗೆ ಈ ಕಾರ್ಯಕ್ರಮ ನಡೆಸುವಾಗಲೂ ನಾನಿದ್ದರೆ ನಾನೇ ಸರ್ವಾಧ್ಯಕ್ಷನಾಗಿ ಬರ್ತೇನೆ. ಏನು ಯೋಚಿಸಬೇಕಾಗಿ ಅಷ್ಟು ಸಮಯ ನನಗೆ ಆಯುಷ್ಯವನ್ನು ಹೆಚ್ಚಾಗ್ತದೆ. 69 ವರ್ಷಗಳ ತನಕ ಯಕ್ಷಗಾನ ರಂಗದಲ್ಲಿ ನಾನು ಪಾತ್ರಧಾರಿಯಾಗಿ ರಂಗದಲ್ಲಿ ನಟಿಸ್ತಾ ಇದ್ದೇನೆ. ಧರ್ಮಸ್ಥಳ ಮೇಳ 1ರಲ್ಲಿ 52 ವರ್ಷಗಳ ತಿರುಗಾಟವನ್ನು ನಾನು ಪೂರೈಸಿದ್ದೆ. ಹಾಗೆಯೇ ವೀರೇಂದ್ರ ಹೆಗ್ಗಡೆಯವರ ಜೊತೆಯಲ್ಲಿ 52 ವರ್ಷಗಳಿಂದಿದ್ದೇನೆ. ವೀರೇಂದ್ರ ಹೆಗ್ಗಡೆಯವರನ್ನು ಬಾಲ್ಯದಿಂದಲೂ ಬಲ್ಲವನಾದ್ದರಿಂದ ಅವರ ಬಗ್ಗೆ ನಾನು ಗೌರವಗೊಳ್ಳ. ಮಂಜುನಾಥ ರೇವಣಕರರು ನಾನು ಧರ್ಮಸ್ಥಳ ಮೇಳದ ಕಲಾವಿದನಾದ್ದರಿಂದಲೇ ಸರ್ವಾಧ್ಯಕ್ಷನಾಗಬೇಕು ಅಂತ ಹೇಳಿದರೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿರುವ ಎಲ್ಲ ಗಣ್ಯರಿಗಿಂತ ವಯಸ್ಸಿನಲ್ಲಿ ನಾನು ಹಿರಿಯವ, ಆದರೆ ಸಾಧನೆಯಲ್ಲಿ ಕಿರಿಯವ. ಎಲ್ಲರನ್ನೂ ನಾವು ಕಣ್ತುಂಬ ನೋಡಿದೆ. ಸೇರಿದ ನಿಮಗೆಲ್ಲ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ನೀಡಲಿ. ಇಂತಹ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶ ಈ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಂಬ ಆಶಯದೊಂದಿಗೆ ಎಲ್ಲರನ್ನೂ ನಮಸ್ಕರಿಸ್ತೇನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತದುದ್ಗತೇನ ಮನಸಃ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಃ ಸುರಗಣಾಃ ದೇವಾಯ ತಸ್ಮೈ
ಆಂಗ್ಲ ಭಾಷೆ ಅನ್ನುವಂಥದ್ದು ಸಿಗುವುದಿಲ್ಲ. ಇದು ನಿಜವಾದ ಕನ್ನಡ ಪ್ರೇಮ. ಇಂಥ ಒಂದು ಸಮ್ಮೇಳನಕ್ಕೆ ಸಿಗುವಂತ ಗೌರವ ಅಂತ ನಾನು ಎಲ್ಲರ ಮುಂದೆ ಬಹಳಷ್ಟು ಹೆಮ್ಮೆಯಿಂದ ಈ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತೊಮ್ಮೆ ಶ್ರೀ ಕೆ ಗೋವಿಂದ ಭಟ್ರ ಮಾತಿಗೆ ತಲೆಬಾಗುತ್ತಾ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಈ ಸೂರಜ್ ಕಲಾಸಿರಿಯ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಒಂದು ಲಕಿಡಿಪ್ ಕೂಪನ್ ಅನ್ನು ಆಯೋಜನೆ ಮಾಡಿದ್ರು. ಅದರ ಬಹುಮಾನವನ್ನ ಈ ವೇದಿಕೆಯಲ್ಲಿ ನಾವೀಗ ಡ್ರಾ ಮಾಡ್ತಾ ಇದ್ದೇವೆ. ಪ್ರಥಮ, ದ್ವಿತೀಯ, ತೃತೀಯ ಮತ್ತು 2 ಆಕರ್ಷಕ ಬಹುಮಾನ ಉಂಟು. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷ ಬಹುಮಾನ, ಅಂದ್ರೆ ಯಾರು ಹೆಚ್ಚು ಲಕಿಡಿ ಕೂಪನ್ ಅನ್ನ ಸೇಲ್ ಮಾಡಿದ್ದಾರೆ ಎನ್ನುವುದರ ಮೇಲೆ ಅವರಿಗೊಂದು ವಿಶೇಷವಾದಂಥ ಬಹುಮಾನವನ್ನ ಆದ್ಯ ಶೆಟ್ಟಿ, ಚೇಳೂರು ಗುತ್ತು, ನಂಬರ್ 000449 ಪ್ರಥಮ ಬಹುಮಾನ. ಪ್ರಥಮ ಬಹುಮಾನ ಆದ್ಯ ಶೆಟ್ಟಿ, ಚೇಳೂರು ಗುತ್ತು. ಮೊಬೈಲ್ ಸಂಖ್ಯೆ 9480530089. ಹಾಗೇನು ಮುಂದಕ್ಕೆ ದ್ವಿತೀಯ ಪ್ರಣಮ್ ಸಾಗರ್, ಅಷ್ಟೇ ಇದೆ ಹೆಸರು, ನಂಬರ್ 3861. ತೃತೀಯ ಅಶೋಕ್, ಫೋನ್ ನಂಬರ್ ಇದೆ 9448157601. ಅಶೋಕ್ ಅಂತ ಇದೆ, ನಂಬರ್ 3397. ಎರಡು ಆಕರ್ಷಕ ಬಹುಮಾನಗಳಲ್ಲಿ ಒಂದನೇದು ಗೋಪಾಲ ಮೂಳೂರು 3842 38. ಐದನೇ ಬಹುಮಾನ ಸ್ವಾತಿ ಸಾಮಾನಿ ಮಲಾರ್ಬೀಡು. ಇದು ಬಹುಶಃ ಬೇರೆ ಯಾರೂ ಅಲ್ಲ, ಕಳೆದ ವರ್ಷ ನಮ್ಮ ಶಾಲೆಯ SSLC ಬ್ಯಾಚ್ನಲ್ಲಿ ಈ ಶಾಲೆಯಲ್ಲಿ ಜ್ಞಾನದೀಪ ಹೈಸ್ಕೂಲಲ್ಲಿ ರೆಕಾರ್ಡನ್ನು ಬರೆದವಳು 97.28% ಅನ್ನು ಬರೆದು ನಿನ್ನೆ ಅಷ್ಟೇ ಸನ್ಮಾನವನ್ನು ಈ ವೇದಿಕೆಯಲ್ಲಿ ಸ್ವೀಕರಿಸಿದಂಥ ಸ್ವಾತಿ ಸಾಮಾನಿ. ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಸಾಗರ್, ದಯವಿಟ್ಟು ಇವರಿಲ್ಲ ಇದ್ರೆ ಇವರ ಮನೆಯವರು ಯಾರಾದರೂ ಇದ್ರೆ ಬಂದು ತಗೊಂಡು ಹೋಗ್ಬೋದು. ತೃತೀಯ ಸಿರಿಯಾದ ಈ ದಿವಸ ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಪದ್ಮಶ್ರೀ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಇವರಿಗೆ ನಮ್ಮ ಈ ಸಂಸ್ಥೆ ಹಾಗೂ ಸೂರಜ್ ಕಲಾಸಿರಿ ಸಮಿತಿಯ ಪರವಾಗಿ ಗೌರವಪೂರ್ವಕ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಯಾದಂಥ ಡಾಕ್ಟರ್ ವಿನಯ್ ಹೆಗಡೆ ಅವರು ತಮ್ಮ ಕೆಲಸ ಕಾರ್ಯದ ಒತ್ತಡವಿದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಸಂಸ್ಥೆಯ ಅಭಿಮಾನದಿಂದ ನಮ್ಮೊಂದಿಗೆ ಇವತ್ತಿದ್ದು ಈ ವೇದಿಕೆ ಗೌರವವನ್ನು ಹೆಚ್ಚಿಸಿದರೆ ತಮಗೆ ಆತ್ಮೀಯವಾದ ಹೃತ್ಪೂರ್ವಕವಾದ ಗೌರವಪೂರ್ವಕವಾದ ವಂದನೆಗಳು ಸರ್. ಅದೇ ರೀತಿ ಸಾಂಬಾರ್ ತೋಟ ಜುಮಾ ಮಸೀದಿಯ ಧರ್ಮಗುರುಗಳಾದ ಬಹುಮಾನ್ಯ PK ಮೊಹಮ್ಮದ್ ಮದನಿಯವರು ನಮ್ಮ ಜೊತೆ ಇದ್ದರು. ಅನಿವಾರ್ಯ ಕಾರಣಗಳಿಂದ ಅವರು ಇವಾಗ ಇಲ್ಲ, ಅವರ ಉಪಸ್ಥಿತಿಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಸನ್ಮಾನಿತರಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು 3 ದಿನಗಳ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಕೆ ಗೋವಿಂದ ಭಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಗೌರವದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರು, ಅವರ ಧರ್ಮಪತ್ನಿಯವರು, ಅವರ ಮಗನಾದ ನಮ್ಮ ಶಾಲೆಯ ಡೈರೆಕ್ಟರ್ ಆದ ಸೂರಜ್